ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧ್ವನಿ ಶಶಾಂಕ್ ಕೋಡೂರು. ಸೊ ಇವತ್ತಿನ ಜನಧ್ವನಿಯಲ್ಲಿ ಮೊನ್ನೆ ದಿವಸ ನಡೆದಂತಹ ಬಜೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಟೀಕೆಗಳು ಈಗಾಗಲೇ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗ್ತಾ ಇರುವಂಥದ್ದು. ಬಟ್ ರಾಜಕೀಯ ಟೀಕೆಗಳು ಪ್ರತಿ ಬಜೆಟ್ ಬಂದಾದಂಥ ಸಂದರ್ಭಗಳಲ್ಲೂ ಕೂಡ ಅದು ಇದ್ದಂಥದ್ದೇ. ಪ್ರತಿಪಕ್ಷಗಳು ಅಥವಾ ಆಡಳಿತ ಪಕ್ಷಗಳು ಅನ್ನುವಂತಹ ಅಲೆಗಳು ಜೋರಾಗಿರುತ್ತೆ. ಬಟ್ ಇವತ್ತಿನ ನಮ್ಮ ಜನಧ್ವನಿಯಲ್ಲಿ ಮನೆಯ ಬಜೆಟಿಗೆ ಸಂಬಂಧಪಟ್ಟಂಥ ಕೆಲವೊಂದು ಸಂಶಯಗಳಿವೆ. ಆದಾಯ ತೆರಿಗೆ ವಿಚಾರದಲ್ಲಿ 12 ಲಕ್ಷದವರೆಗೆ ಯಾವುದೇ ತೆರಿಗೆ ಕಟ್ಟೋಂಗಿಲ್ಲ ಅನ್ನುವಂತಹ ಬಜೆಟ್ನಲ್ಲಿ ಘೋಷಣೆ ಆಗಿದೆ. ಸೊ ಇದರಲ್ಲೂ ಕೆಲವೊಂದು ಕ್ಲಾರಿಫಿಕೇಷನ್ ಬೇಕಾಗಿದೆ. 12 ಲಕ್ಷ ಅಂತ ಹೇಳಿದರೆ ಹೇಗೆ? ಸೊ 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಲ್ಲವೂ ಕೂಡ ಸೇರಿ 12,75,000ಕ್ಕೆ ಯಾವುದೇ ತೆರಿಗೆ ಕಟ್ಟಂಗಿಲ್ಲ. ಇದು ಸತ್ಯನ ಹಾಗಾದರೆ? ಬಟ್ 4 ಲಕ್ಷದ ನಂತರ ಕೆಲವೊಂದು ತೆರಿಗೆ ಸ್ಲ್ಯಾಬ್ಗಳನ್ನು ನೀಡಿರುವಂಥದ್ದಾದರೆ ಯಾಕೆ? 12 ಲಕ್ಷ ತನಕ ಟ್ಯಾಕ್ಸೇ ಕಟ್ಟಂಗಿಲ್ಲ ಅಂತ ಹೇಳಿದ ತಕ್ಷಣ 4 ಲಕ್ಷದ ನಂತರದ ಸ್ಲ್ಯಾಬ್ಗಳು ಯಾಕೆ? ಅಂದರೆ 12 ಲಕ್ಷದ ಈ ತೆರಿಗೆ ವಿನಾಯಿತಿ ಯಾರಿಗೆಲ್ಲ ಇದೆ? ಎಸ್ಪೆಷಲಿ ಎಲ್ಲರಿಗೂ ಕೂಡ ಈ ಒಂದು ಸ್ಲ್ಯಾಬ್ ಅನ್ವಯ ಆಗುತ್ತಾ ಅಥವಾ ಈ ವಿನಾಯಿತಿ ಅನ್ವಯ ಆಗುತ್ತಾ? ಇಂತಹ ಸಂಶಯಗಳು ಕೂಡ ಇದೆ. ಇದ್ರ ಜೊತೆಗೆ ಕೆಲವೊಂದು ಬಜೆಟ್ಗೆ ಸಂಬಂಧಪಟ್ಟಂಥ ವಿಸ್ತೃತವಾದಂತಹ ಚರ್ಚೆಯನ್ನು ಇವತ್ತಿನ ಪ್ಯಾನಲ್ ಡಿಸ್ಕಷನ್ ನಡೆಸೋಣ. ಸೊ ನಮ್ಮ ಜೊತೆ ವಿಶೇಷ ಅತಿಥಿಗಳಾಗಿ ಹಿರಿಯ ಪತ್ರಕರ್ತರಾಗಿ ನಮ್ಮ ಜೊತೆ ಎಸ್ ಜಯರಾಮ್ ಸರ್ ಅವರು ಕೂಡ ಇದ್ದಾರೆ, ರಾಜಕೀಯ ವಿಶ್ಲೇಷಣೆ ಮತ್ತು ಹಿರಿಯ ಪತ್ರಕರ್ತರಾಗಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಇನ್ನೋರ್ವ ಅತಿಥಿಗಳಾಗಿ ಆರ್ಥಿಕ ತಜ್ಞರಾಗಿರುವಂತಹ CA ಸುಬ್ರಹ್ಮಣ್ಯ ಕಾಮತ್ ಸರ್ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಜಯರಾಮ್ ಸರ್, ಮೊನ್ನೆಯ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರ ಮಾತಿನ ಪ್ರಕಾರ ಇದು ಮಧ್ಯಮ ವರ್ಗದ ಬಜೆಟ್, ಇಲ್ಲಿಯ ತನಕ ಯಾವ ಬಜೆಟ್ ಕೂಡ ನೀಡದಂಥ ರೀತಿಯಲ್ಲಿ ಇದನ್ನು ನೀಡಲಾಗಿದೆ ಅನ್ನುವಂತಹ BJP ಅಥವಾ ಪರವಾಗಿರುವಂಥ ವಾದ. ಆದರೆ ವಿರುದ್ಧ ಟೀಕೆಗಳು ಕೂಡ ಇವೆ. ಈ ಬಜೆಟಲ್ಲಿ ನಿರೀಕ್ಷೆಯನ್ನು ಇಟ್ಟುಕೊಂಡಂಥದ್ದು ಏನೂ ಇಲ್ಲ. ತಮ್ಮ ಪ್ರಕಾರ ಹೇಳೋದಾದರೆ ಇದು ನಿರೀಕ್ಷೆಯ ಬಜೆಟ್ ಅಂತ ಹೇಳಬಹುದಾ ಅಥವಾ ನಿರೀಕ್ಷೆಗೂ ಮೀರಿದೆ ಅಂತ ಅನಿಸ್ತಾ ಇದೆ? ಈ ಬಜೆಟ್ಗೆ ಮೊದಲು ಈ ಸಾಮಾಜಿಕ ಮಾಧ್ಯಮಗಳಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರಚಾರಾಂದೋಲನ ಆಗ್ತಿತ್ತು. ಏನಂದರೆ 15 ಲಕ್ಷದವರೆಗೆ ಆದಾಯ ತೆರಿಗೆಯನ್ನು ಕೊಡಬೇಕು, ಆದಾಯ ತೆರಿಗೆ ಮಿತಿಯನ್ನು ವಿನಾಯಿತಿಯನ್ನು ಕೊಡಬೇಕು ಅಂತ. ಸೊ ಈ ಹಿಂದೆ 7 ಲಕ್ಷಕ್ಕಿತ್ತು, ಅಂದರೆ ರಿಜಿಮ್ 2ನಲ್ಲಿ 7 ಲಕ್ಷಕ್ಕಿತ್ತು. ಈಗ ಅದು 12 ಲಕ್ಷಕ್ಕೆ ಬಂದಿದೆ. ಈ 12,75,000 ಮೊತ್ತ ಕಾಣ್ತಿದ್ದೆಲ್ಲ, ಅದನ್ನು ನೋಡುವಾಗ ಉಳಿದ ಎಲ್ಲ ಚರ್ಚೆಗಳು ಮೂಲೆಗೆ ಸರಿದಿವೆ. ಅದು ಒಂದು ಮಾತ್ರ ಹೈಲೈಟ್ ಆಗ್ತಾ ಇದೆ. ಅನೇಕ ಕ್ಷೇತ್ರಗಳಲ್ಲಿ ನಾನು ಪ್ರವಾಸೋದ್ಯಮ ಅದು ಮುಂದೆ ಹೇಳ್ತೇನೆ, ಅದರಲ್ಲಿ ಕಳೆದ ವರ್ಷದ ಬಜೆಟೇ ಖರ್ಚಾಗಲಿಲ್ಲ. ಈ ವರ್ಷ ಬಜೆಟ್ ಇನ್ನೂ ಕಡಿಮೆ ಮಾಡಿದ್ದಾರೆ. ಸೊ ಕೆಲವು ಕ್ಷೇತ್ರಗಳಲ್ಲಿ ಅದಕ್ಕೆ ಸಲ್ಲಬೇಕಾದ ಪ್ರಾಮುಖ್ಯತೆ ಸಲ್ಲಿಲ್ಲ. ಆದರೆ ಕೆಲವು ಇದರ ಒಂದು ಸ್ಪಷ್ಟ ಉದ್ದೇಶವನ್ನು ಅದು ಏನು ಹೇಳ್ತಾ ಇದೆ ಅಂದರೆ 2047ಕ್ಕೆ ವಿಕಸಿತ ಭಾರತ ಅಂದರೆ ಅಭಿವೃದ್ಧಿಶೀಲ ಭಾರತದಿಂದ ಅಭಿವೃದ್ಧಿ ಹೊಂದಿದ ಭಾರತ ನಿರ್ಮಾಣ ನಮ್ಮ ಕನಸು, ಅದಕ್ಕಾಗಿ ಒಂದು ಸ್ಪಷ್ಟ ಉದ್ದೇಶ ಇಟ್ಕೊಂಡು ನಾವು ಮುಂದೆ ಹೋಗ್ತಿದ್ದೇವೆ ಅಂತೇಳಿ ಹೇಳ್ತಾರೆ. ಆದ್ದರಿಂದ ಈ 12 ಲಕ್ಷದ ಒಂದು ಫಿಗರ್ ಉಂಟಲ್ಲ, ಅದರಿಂದ ಅವರು ಏನು ಹೇಳ್ತಾರೆ, 1 ಕೋಟಿಯಷ್ಟು ಜನರು ತೆರಿಗೆ ಜಾಲದಿಂದ ನೆಟ್ಟಿಂದ ಹೊರಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಹಾಗೆ ಅದರಿಂದ ಅವರಿಗಷ್ಟೇ ಪ್ರಯೋಜನ ಅಂತ ಹೇಳೋದು ಪ್ರಶ್ನೆ ಬೇರೆ. ಅಂದರೆ ಅದರಿಂದ ಹಣದ ಚಲಾವಣೆ ಆಗ್ತದೆ. ಮೋದಿಯವರು ಏನು ಹೇಳ್ತಾರೆ ಅಂತಂದರೆ ಅದು ಅವರ ಕಿಸೆಯಲ್ಲಿ ದುಡ್ಡಿರ್ತದೆ, ಖರ್ಚು ಮಾಡಲಿಕ್ಕೆ ಹಣ ಇರ್ತದೆ, ಅದು ಆರ್ಥಿಕ ಅಭಿವೃದ್ಧಿಗೆ ಉಪಯೋಗ ಆಗ್ತದೆ ಅಂತೇಳಿ. ಹಾಗೆ ಒಂದು ಅಭಿವೃದ್ಧಿಶೀಲ ರಾಷ್ಟ್ರದಿಂದ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಬೇಕಾಗುವಾಗ ಇಲ್ಲಿ ಒಂದು ಸಿಹಿ ತಿಂಡಿಯನ್ನು ಕೊಟ್ಟಿದ್ದಾರೆ. ಉಳಿದ ಅನೇಕ ಕಡೆಗಳಲ್ಲಿ ಕಹಿಗುಳಿಗೆಗಳೇ ಇವೆ. ಭಾಳ ನೀವು ಸರಿಯಾಗಿ ನೀವು ಬಜೆಟನ್ನು ಪಿನ್ ಟು ಪಿನ್ ಹೋಗ್ತಾ ಹೋದರೆ ಅದರಲ್ಲಿ ಕಹಿಗುಳಿಗೆಗಳಿವೆ. ಬಹುಶಃ ಅದು ಇನ್ನೂ ಚರ್ಚೆ ಹೊತ್ತಿನಲ್ಲಿ ಬರಬೇಕಾಗ್ತದೆ. ಅದಕ್ಕಾಗಿಯೇ ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಇದು ಐಡಿಯಾಗಳನ್ನ ದಿವಾಳಿಯಾದಂಥ ಸರ್ಕಾರ, ಇದಕ್ಕೆ ಐಡಿಯಾಗಳೇ ಇಲ್ಲ ಈ ಬಜೆಟ್ಟಿಗೆ ಅಂಥೇಳಿ ಒಂದು ಸಂದರ್ಭದಲ್ಲಿ ಹೇಳಿದ್ದುಂಟು. ಆದರೆ ಕೆಲವರು ಕ್ಷೇತ್ರಗಳನ್ನು ನೀವು ನೋಡಿದರೆ ಅದು ಭವಿಷ್ಯದ ಮೇಲೆ ಹೂಡಿಕೆ ಮಾಡಿದೆ. ಮುಖ್ಯವಾಗಿ ನೀವು ನೋಡಿ, ಅಣುವಿದ್ಯುತ್ ಅದು ಬಹಳ ನಿಯಂತ್ರಕ ವ್ಯವಸ್ಥೆಯಲ್ಲಿರುವಂಥದ್ದು. ಅಣು ಕ್ಷೇತ್ರ ಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳು ಒಂದು ಕಟ್ಟುನಿಟ್ಟಾದ ನಿಯಂತ್ರಣ ನಿಯಮಾವಳಿಗಳಲ್ಲಿವೆ. ಅದನ್ನು ಅವರು ಈ ಸರ್ತಿ ಹೇಳ್ತಾರೆ, ನಾವು 100 ಗಿಗಾವಾಟ್ ಅಣುವಿದ್ಯುತ್ತನ್ನು 2047ರೊಳಗೆ ಉತ್ಪಾದಿಸುವಂಥ ಗುರಿ ಅವರು ಹಾಕ್ತಾರೆ. ಸೊ ಇದಕ್ಕೆ ಅವರು ಹೇಳ್ತಾರೆ, ಅವರು ಅಣುವಿದ್ಯುತ್ ಮಿಷನ್ ಸ್ಥಾಪಿಸಲು ಮುಂದಾಗ್ತಾರೆ. ಈ ಅನೇಕ ಕಡೆ ನಿಮಗೆ ಬೇರೆ ಬೇರೆ ಮಿಷನ್ಗಳನ್ನು ಅವರು ಸ್ಥಾಪನೆ ಮಾಡ್ತೇವೆ ಅಂತೇಳಿ ಹೇಳ್ತಾರೆ. ಇವುಗಳ ಉದ್ದೇಶ ಏನು, ಇವುಗಳ ವ್ಯಾಪ್ತಿ ಏನು ಎಂಬುದು ಇನ್ನಷ್ಟೇ ಸ್ಪಷ್ಟವಾಗಬೇಕಾಗಿದೆ. ಮಿಷನ್ಗಳ ಘೋಷಣೆ ಆದ ತಕ್ಷಣ ಅದು ಮುಂದೆ ಆಗೋದಿಲ್ಲ. ಅಂದರೆ ಅದರ ಕಾರ್ಯವ್ಯಾಪ್ತಿಯನ್ನು, ಅದಕ್ಕೆ ಏನೆಲ್ಲ ಅದರ ಯಾವ ರೀತಿಯಲ್ಲಿ ಅದು ಕಾರ್ಯನಿರ್ವಹಿಸ್ತದೆ ಇತ್ಯಾದಿಗಳೆಲ್ಲ ಇವತ್ತು ಬೇಕಾಗಿದೆ. ಇವತ್ತು ನಾವು ಒಂದು ಸ್ಟ್ಯಾಟಿಸ್ಟಿಕ್ ತಗೊಂಡ್ರೆ ಅದು ಒಳ್ಳೆಯ ಕೆಲಸ. ಯಾಕಂದರೆ ಅಣುವಿದ್ಯುತ್ತು ಪರಿಸರಕ್ಕೆ ಅತ್ಯಂತ ಕಡಿಮೆ ಮಾಲಿನ್ಯ ಮಾಡುವಂಥ ಒಂದು ವಿದ್ಯುತ್ ಉತ್ಪಾದನಾ ಕ್ಷೇತ್ರ ಅದು. ಆದರೆ ವೇಸ್ಟ್ ಹೇಗೆ
ಅದನ್ನು ಹಾದಿ ಬೀದಿಯಲ್ಲಿ ಆ ವೇಸ್ಟನ್ನು ಅಣುತ್ಯಾಜ್ಯವನ್ನು ಬಿಸಾಡುವಾಗಿಲ್ಲ. ಅಣುತ್ಯಾಜ್ಯ ಇವತ್ತು ನೀವು ಚಲನಶೀಲತೆಗೆ ಬಂದಾಗ ಆಟೋಮೊಬೈಲಲ್ಲಿ ಬ್ಯಾಟ್ರಿಗಳನ್ನು ಹೇಗೆ ವಿಲೇವಾರಿ ಮಾಡೋದು ಅಂತ ಹೇಳೋದಕ್ಕೆ ಪ್ರತ್ಯೇಕವಾಗಿ ಅವರು ಹೇಳಬೇಕಾಯಿತು, ಆ ತ್ಯಾಜ್ಯ ವಿಲೇವಾರಿನ. ಅದೇ ರೀತಿ ಆದರೆ ಬ್ಯಾಟ್ರಿಗಳನ್ನು ನೀವು ಹೇಗಾದರೂ ಈ ಅಣುತ್ಯಾಜ್ಯವನ್ನು ವಿಲೇವಾರಿ ಮಾಡೋದು ಹೇಗೆ? ಜಪಾನ್ನಲ್ಲಿ ಅದರಿಂದಾಗಿ ಬಹಳ ದೊಡ್ಡ ದುರಂತವೇ ಸಂಭವಿಸಿದೆ. ಮಿನಮಾಟ ಟ್ರಾಜಿಡಿ, ಆ ಮೀನುಗಳು ಸತ್ತಿದ್ದೇವೆ, ಬಹಳ ಹಿಂದಿನ ಕತೆ. ಆನಂತರ ಇಕಾಲಜಿಗೆ ಬಹಳ ಮಹತ್ವ ಬಂತು. ಹಾಗಾಗಿ ಇವತ್ತು ದೇಶದಲ್ಲಿ ನಾವು ಉತ್ಪಾದನೆ ವಿದ್ಯುತ್ ನೋಡಿದರೆ ಒಟ್ಟು ವಿದ್ಯುತ್ನಲ್ಲಿ ಅಣು ವಿದ್ಯುತ್ನ ಪ್ರಮಾಣ ಇರೋದು 1.8%. ಇದನ್ನು ಅವರು ಹೆಚ್ಚಿಸ್ಲಿಕ್ಕೆ ಹೊರಟಿದ್ದಾರೆ. ಯಾಕಂದರೆ ಮರುಬಳಕೆ ಇಂಧನದಕ್ಕೆ ಹೆಚ್ಚೆಚ್ಚು ಆದ್ಯತೆ ಕೊಡ್ತಾ ಇರುವ ಹಾಗೆ ನಮ್ಮಲ್ಲಿ ಯಾವುದು ಸುಲಭ ಲಭ್ಯತೆ? ಒಂದು ಸೂರ್ಯ, ಅದಕ್ಕೆ ಸೂರ್ಯಗಾರ ತಂದಿದ್ದಾರೆ. ಹೀಗೆ ಆದ್ದರಿಂದ ಅದಕ್ಕೆ ಹೆಚ್ಚು ಗಮನ ಕೊಟ್ಟಿದ್ದಾರೆ. ಮತ್ತು ನೀವು ನೋಡಿದರೆ ನಮ್ಮ ದೇಶದಲ್ಲಿ ಅಣುವಿದ್ಯುತ್ ಉತ್ಪಾದನೆ ಆರಂಭ ಆದದ್ದು 1970ರ ದಶಕದಲ್ಲಿ. ಅದಕ್ಕೆ ಮೊದಲು ವಿದೇಶಗಳು ಅದನ್ನು ಉತ್ಪಾದನೆ ಮಾಡಲಿಕ್ಕೆ ಶುರು ಮಾಡಿದರೂ ಸಹ ನಮ್ಮಲ್ಲಿ ಬಂದದ್ದು ಆನಂತರ. ಆಮೇಲೆ ಇದಕ್ಕೆ ಹೆಚ್ಚು ಉತ್ತೇಜನ ಸಿಕ್ಕಿದ್ದು ನಿಮಗೆಲ್ಲ ಗೊತ್ತಿರ್ಬೋದು, 2008ರಲ್ಲಿ ಭಾರತ ಮತ್ತು ಅಮೆರಿಕಗಳು ಅಣು ಒಪ್ಪಂದಕ್ಕೆ ಸಹಿ ಹಾಕಿದಾಗ ಇದಕ್ಕೆ ಉತ್ತೇಜನ ಸಿಕ್ಕಿತ್ತು. ಬಹುಶಃ ಆ ಸೆಕ್ಟರ್ನಲ್ಲಿರೋ ಒಂದು ಹಾರ್ವೆಸ್ಟ್ ಮಾಡಲಿಕ್ಕೆ ನಿರ್ಮಲಾ ಸೀತಾರಾಮನ್ ಒಂದು ಹೊಸ ಕ್ಷೇತ್ರವನ್ನು ಪ್ರವೇಶ ಮಾಡಿದ್ದಾರೆ. ಅದರ ಬಗ್ಗೆ ಒಂದು ಆಶಾವಾದ ಇಡ್ಬೋದು. ಯಾಕಂದರೆ 2047ರ ಒಳಗೆ ಈ ಒಂದು 100 ಗಿಗಾವಾಟ್ ಹೋದರೆ ಅದು ಬಹುಶಃ ದೇಶದ ವಿದ್ಯುತ್ ಶಕ್ತಿಗೆ ಅದು ಮರುಬಳಕೆ ಮತ್ತು ಸ್ವಚ್ಛ ಇಂಧನ, ಮರುಬಳಕೆ ಕ್ಷೇತ್ರ ಬೇರೆ, ಪವನ ವಿದ್ಯುತ್ ಮತ್ತು ಸೌರ ವಿದ್ಯುತ್, ಈ ಕ್ಷೇತ್ರದಿಂದ ಒಂದು ದೊಡ್ಡ ಕೊಡುಗೆ ಸಲ್ಲಬಹುದು ಅಂತ ಕಾಣ್ತದೆ. ಹೊಸ ಹೊಸ ಕ್ಷೇತ್ರಗಳನ್ನು ಓಪನ್ ಮಾಡಿದ್ದಾರೆ. ಯಾಕಂದರೆ ಈಗ ಶಿಪ್ ಬಿಲ್ಡಿಂಗ್ ಅದನ್ನು ಅವರು ಮೂಲಸೌಕರ್ಯ ಅಂತ ಹೇಳೋ ಒಂದು ವಿಭಾಗಕ್ಕೆ ತಂದಿದ್ದಾರೆ. ಅದಕ್ಕೆ ಬೆಂಬಲ ಕೊಡ್ತೇವೆ ಹೇಳಿದರೆ ಇದರಿಂದ ಅದಕ್ಕೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಬಜೆಟ್ನ ನಂತರ ಪ್ರಧಾನಿಯವರ ರಿಯಾಕ್ಷನ್ ಏನಿತ್ತು ಅಂದರೆ ಇನ್ನೂ ಭಾರತದಲ್ಲಿ ದೊಡ್ಡ ಹಡಗುಗಳ ನಿರ್ಮಾಣಕ್ಕೆ ಉತ್ತೇಜನ ಸಿಗ್ತದೆ ಅಂತ. ಒಟ್ಟು ನೋಡಿದರೆ ನೀವು ಬಜೆಟ್ ಓದುವಾಗ ಅದು ಬಹಳ ಪ್ರಗತಿಪರ, ಮಧ್ಯಮ ವರ್ಗ ಸ್ನೇಹಿ ಅಂತೇಳಿ ಕಾಣ್ತದೆ. ಓಕೆ ಸುಬ್ರಹ್ಮಣ್ಯ ಸರ್, ಈಗ ಈ ಡೆವಲಪ್ಡ್ ಕಂಟ್ರಿಗಳ ಪಟ್ಟಿಯಲ್ಲಿ ಗಮನಿಸುವಂಥ ಸಂದರ್ಭದಲ್ಲಿ ಅಮೇರಿಕ ಮೊದಲಾಗಿ ಕಾಣಿಸಿಕೊಳ್ಳುತ್ತೆ. ಬಟ್ ಅಮೇರಿಕಾದಂಥ ದೇಶಗಳಲ್ಲಿ ಇನ್ಕಮ್ ಟ್ಯಾಕ್ಸನ್ನು ತೆಗೆದುಹಾಕೋದಕ್ಕೆ ಮುಂದಾಗಿದ್ದಾರೆ. ಅಂದರೆ ಈ ಉದ್ಯೋಗ ಸೃಷ್ಟಿಯನ್ನು ಮಾಡೋದಕ್ಕೆ ಆಗೋದಿಲ್ಲ, ಸಾಧ್ಯ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂಥದ್ದು ಬೇಡ ಅನ್ನುವಂಥ ನಿರ್ಣಯ. ಬಟ್ ಭಾರತದಲ್ಲಿ ಕಂಪ್ಲೀಟ್ ಆಗಿ ಅಲ್ಲದಿದ್ದರೂ ಕೂಡ 12 ಲಕ್ಷದ ತನಕ ತಮ್ಮ ತೆರಿಗೆಗಳನ್ನು ಪಾವತಿ ಮಾಡುವಂಥದ್ದು ಬೇಡ, ಇದರಿಂದ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಅಂತಲ್ಲ, ನೀವು ಕಟ್ಟುವಂಥದ್ದು ಬೇಡ, ಇದರಿಂದ ನಾವು ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ತೀವಿ ಅನ್ನುವಂಥ ಒಂದು ಭರವಸೆ ಸಾಧ್ಯ ಇದೆಯಾ ಸ್ಟ್ರಾಟಜಿ? ಅಲ್ಲ, ಇವಾಗ ನೀವು ಒಂದಾಗಿ ಹೇಳಿದ್ರಿ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಬಂದಿದ್ದಾರೆ ಸೆಕೆಂಡ್ ಟರ್ಮಲ್ಲಿ. ಅವರು ಬಂದಾಗ ಏನಾದರೂ ಸೆನ್ಸೇಷನ್ ಕ್ರಿಯೇಟ್ ಮಾಡಬೇಕಲ್ಲ ಏನಾದರೂ ಜನರ ಹತ್ರ, ಅದಕ್ಕೆ ಅವರು ಹೇಳ್ತಾ ಇದ್ದಾರೆ ನಾನು ಇನ್ಕಮ್ ಟ್ಯಾಕ್ಸನ್ನೇ ನಾನು ಇಲ್ಲ ಮಾಡ್ತೇನೆ ಅಂತ ಹೇಳಿಕೊಂಡು. ಈಗ ಇನ್ಕಮ್ ಟ್ಯಾಕ್ಸೇ ಇಲ್ಲ ಮಾಡಬೇಕು, ಈಗ ನೋಡಬೇಕದು ಕಾದು ನೋಡಬೇಕು ಅವ್ರು ಏನು ಮಾಡ್ತಾರೆ ಅವರ ಬಜೆಟಲ್ಲಿ ಅಂತ ಹೇಳಿಕೊಂಡು. ಹೇಗೆ ಒಂದು ಬಟ್ ಓಕೆ, ಈಗ ಅಡ್ವಾನ್ಸ್ ಕಂಟ್ರಿ ಅವ್ರ ಹತ್ರ ಈಗ ಸಫಿಷಿಯಂಟ್ ಫಂಡ್ಸ್ ಇರ್ಬೋದು, ಇಲ್ಲ ಬೇರೆ ಏನಾದರೂ ಅರೇಂಜ್ಮೆಂಟ್ ಮಾಡ್ಬೋದು ಅವರು. ಬಟ್ ನಮ್ಮಂಥ ಕಂಟ್ರಿಯಲ್ಲಿ ನಾವು ಈಗ ಟ್ಯಾಕ್ಸ್ ಕಲೆಕ್ಷನ್ನೇ ಮಾಡೋದಿದ್ರೆ ಮತ್ತೆ ಬೇರೆ ಏನು ಸೋರ್ಸ್ ಇದೆ ಗೌರ್ಮೆಂಟ್ ಹತ್ರ ಅಂತ ಹೇಳಿಕೊಂಡು, ಯಾವ ರೀತಿ ಗೌರ್ಮೆಂಟನ್ನು ಈಗ ಅಭಿವೃದ್ಧಿ, ಈಗ ಯಾಕೆಂದರೆ ನಾವೇನು ಡೆವಲಪ್ಡ್ ನೇಷನ್ ಅಲ್ಲ. ಈಗ ನೀವು ಆಗ ಸ್ಟಾರ್ಟಿಂಗಲ್ಲಿ ಹೇಳಿದಾಗ ಡೆವಲಪ್ಡ್ ನೇಷನ್ ಅಂತ ಹೇಳಿದೆ, ನಾವೇನು ಡೆವಲಪ್ಡ್ ನೇಷನ್ಸ್ ಅಲ್ಲ. ಇವಾಗ ನಾವಿನ್ನೂ ಸಹ ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋವಿಂಗ್ ನೇಷನ್ ಅಂತ ಹೇಳ್ತಾರೆ. ಇವನ್ ಬಜೆಟ್ ಸ್ಪೀಚಲ್ಲಿ ಸಹ ಹೇಳಿದ್ದಾರೆ ನಮ್ಮ ನಿರ್ಮಲಾ ಸೀತಾರಾಮನ್, ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋವಿಂಗ್ ನೇಷನ್ ಅಂತ ಹೇಳಿಕೊಂಡು. ನಮ್ಮ ಕಂಟ್ರಿ ಡೆಫಿನೆಟ್ ಆಗಿ ನಾವು ಈ ಟ್ಯಾಕ್ಸ್ ಮೇಲೆ ಡಿಪೆಂಡ್ ಆಗಿದ್ದೇವೆ. ಸೊ ನಮಗೆ ಇವಾಗ ಏನಂತ ಹೇಳಿದರೆ ಸರ್, ನಮ್ಮ ಅಪ್ಪರ್ ಮಿಡ್ಲ್ ಕ್ಲಾಸ್ ಹೇಳ್ಬೋದು. ಯಾಕೆಂದರೆ 12 ಲಕ್ಷ ಇನ್ಕಮ್ ಹೇಳಿದರೆ ನಾನು ಮಿಡ್ಲ್ ಕ್ಲಾಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ 12 ಲಕ್ಷದ ಮೇಲೆ ಇನ್ಕಮ್ ಬೇಕಾದರೆ ಅಪ್ಪರ್ ಮಿಡ್ಲ್ ಕ್ಲಾಸ್, ಸೊ ಇಲ್ಲ ಮಿಡ್ಲ್ ಕ್ಲಾಸ್ ಎಬೋವ್ ಹೌದು ಹೇಳ್ಬೋದು. ಸೊ ಅಂಥವರಿಗೆ ನಾವು ಏನು ಕೊಡುಗೆ ಕೊಟ್ಟಿದ್ದೀರಿ? ಈಗ ನಮ್ಮ ಇವರು ಜಯರಾಮ್ ಅವರು ನಮ್ಮ ಮಿತ್ರರು ಹೇಳಿದಾಗೆ, ಸೊ ಅವರಿಗೆ ಎಲ್ಲರೂ ಟೀಕಿಸ್ತಾ ಇದ್ರು ಟ್ಯಾಕ್ಸ್ ವಿಷಯದಲ್ಲಿ. ಎಲ್ಲರೂ ಟೀಕಿಸ್ತಾ ಇರುವಾಗ ಓಕೆ, ನಾವೇನಾದರೂ ಟ್ಯಾಕ್ಸ್ ವಿಷಯದಿಂದ ಏನಾದರೂ ಒಂದು ಬಂಪರ್ ಆಗಿ ಕೊಡಬೇಕು, ಜನರ ಗಮನ ಸೆಳಿಬೇಕು ಅಂತ ಹೇಳಿಕೊಂಡು. ಸೊ ಅದು ಸಹ ಅಮೇರಿಕಾದಲ್ಲಿ ನಾವು ಟ್ಯಾಕ್ಸನ್ನೇ ತೆಗಿತೇವೆ ಅಂತ ಹೇಳುವಾಗ ಏನಾದರೂ ಚಾಲೆಂಜಿಂಗ್ ಏನಾದರೂ ಮಾಡಬೇಕಂತ ಹೇಳಿಕೊಂಡು ಖಂಡಿತ 7ರಿಂದ 5ರಿಂದ 2.5 ಹೇಳ್ಬೋದು. ಸೊ ಇಲ್ಲ ನ್ಯೂ ಸ್ಕೀಮಲ್ಲಿ 7ರಿಂದ ಹೇಳ್ಬೋದು. ಈಗ 12 ಲಕ್ಷ ತನಕ ತಂದಿದ್ದಾರೆ ಅದನ್ನು. ಸೊ ಡೆಫಿನೆಟ್ ಆಗಿ ಓಕೆ, ಇಟ್ ಇಸ್ ಅ ವೆಲ್ಕಮ್. ಯಾಕೆಂತ ಹೇಳಿದರೆ ಜನ ಎಲ್ಲ ಮಧ್ಯಮ ವರ್ಗದವರು ನಮಗೆ ಏನಾದರೂ ಬೆನಿಫಿಟ್ ಇಲ್ಲ, ನಮಗೆ ಟ್ಯಾಕ್ಸ್ ವಿಷಯದಲ್ಲಿ ಬೆನಿಫಿಟ್ ಇಲ್ಲ. ಯಾಕೆಂದರೆ ಇವಾಗ ಎಲ್ಲ ಬೆಲೆ ಏರಿಕೆ ಆಗ್ತಾ ಇರುವಾಗ, ಸೊ ಬೆಲೆ ಏರಿಕೆ ಜೊತೆಗೆ ಎಜುಕೇಷನ್ ಕಾಸ್ಟ್ ಇಲ್ಲ ಬೇರೆ ಕಾಸ್ಟ್ ನೆಸೆಸಿಟಿ ಇವನ್ ರೆಂಟಲ್ ಕಾಸ್ಟ್ ಎಲ್ಲ ಜಾಸ್ತಿ ಆಗ್ತಾ ಇರುವಾಗ, ಸೊ ನಿಮಗೆ 1 ಲಕ್ಷ ಇನ್ಕಮ್ ಇದ್ರೂ ಸಹ ಲಾಸ್ಟ್ ಎಟ್ ದ ಎಂಡ್ ಆಫ್ ದ ಡೇ ಏನು ಕೈಯಲ್ಲಿ ಉಳಿದಿಲ್ಲ. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಅವರು 12 ಲಕ್ಷವನ್ನು ಮಾಡಿದ್ದಾರೆ. ಡೆಫಿನೆಟ್ ಆಗಿ ಒಳ್ಳೆಯ ವಿಷಯ.
ಸೊ ಮುಂದೆ ನಾನು ನೋಡುವ ಹೇಗೆ ಅಂತ ಹೇಳಿಕೊಡಿ. ಓಕೆ, ಈಗ ಎಕ್ಸಾಂಪಲ್ ನಾನೊಬ್ಬ ಸ್ಯಾಲ್ರಿಡ್ ಪರ್ಸನ್, ಐ ಮೀನ್ ಜನರಿಗೆ ಅರ್ಥ ಆಗುವ ಮಾತನ್ನು ನಾವು ಹೋಗೋದಾದ್ರೆ, ಒಬ್ಬ ಸ್ಯಾಲ್ರಿಡ್ ಪರ್ಸನ್ ಆಗಿರ್ತೀನಿ, ತಿಂಗಳಿಗೆ 1 ಲಕ್ಷದಷ್ಟು ಸಂಬಳ, ಸೊ ವರ್ಷದ ಲೆಕ್ಕಾಚಾರ ನೋಡೋದಾದ್ರೆ 12 ಲಕ್ಷ ಆಗುತ್ತೆ. ಇಂಥ ಒಬ್ಬ ಪರ್ಸನ್ಗೆ ಆತನಿಗೆ ವಾರ್ಷಿಕ ಆದಾಯ ಕಟ್ಟುವಂತೆ ಇಲ್ಲ ಅನ್ನುವಂಥದ್ದು ತಮ್ಮ ಅಭಿಪ್ರಾಯ, ಈ ಬಜೆಟ್ನ ಅಭಿಪ್ರಾಯ ಹೇಳ್ಬೋದಾ? ಅದೇ ಥರ ವಾರ್ಷಿಕವಾಗಿ 12 ಲಕ್ಷ ಆಗುತ್ತೆ ಆತನಿಗೆ. ಹೌದು, ಖಂಡಿತ. ಅವರು 12.75 ಹೇಳಿದ್ದಾರೆ. ಏನಂದ್ರೆ ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ಇರ್ತದೆ. ಸೊ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಈಗ ಬಿಸ್ನೆಸ್ ಮ್ಯಾನ್ ಅವರಿಗೆ ಎಕ್ಸ್ಪೆಂಡಿಚರ್ ಈಗ ಲೆಸ್ ಮಾಡ್ಲಿಕ್ಕೆ ಇರ್ತದೆ, ಅವರಿಗೆ ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಇರ್ತದೆ, ಅದು 75,000 ಫಿಕ್ಸ್ ಮಾಡಿದ್ದಾರೆ ಅವರು. ಸೊ 12 ಲಕ್ಷ ತನಕ ಟ್ಯಾಕ್ಸ್ ಮತ್ತೆ ಸ್ಟ್ಯಾಂಡರ್ಡ್ ಡಿಡಕ್ಷನ್. 12,75,000 ತನಕ ಯಾವುದೇ ಟ್ಯಾಕ್ಸ್ ಕಟ್ಟುವ ಅವಶ್ಯಕತೆ ಇಲ್ಲ ಅಂತ ಅವರು ಹೇಳ್ತಾರೆ. ಆದ್ರೆ ಹೌದು, ಆದ್ರೆ ನೀವು ಆವಾಗ ಹೇಳಿದ್ರಿ, ಸೊ ಇವಾಗ ನಾನು ಅದಕ್ಕೆ ರಿಪ್ಲೈ ಕೊಡ್ಬೋದೋ ಗೊತ್ತಿಲ್ಲ. ಅದನ್ನೇ ಕಂಟಿನ್ಯೂ ಮಾಡೋದಾದ್ರೆ ಎಕ್ಸಾಂಪಲ್ ಸ್ಯಾಲರಿಡ್ ಪರ್ಸನ್ಗೆ ನೀವು ಹೇಳಿರುತ್ತಾರೆ 12 ಲಕ್ಷ ತನಕ ಆತ ದುಡಿತಾನೆ ವಾರ್ಷಿಕವಾಗಿ, ಯಾವುದೇ ಟ್ಯಾಕ್ಸ್ ಪೇ ಮಾಡುವಂಗಿಲ್ಲ. ಎಕ್ಸಾಂಪಲ್ ಈಗ ಸ್ಯಾಲರಿಡ್ ಪರ್ಸನ್ ಅಲ್ಲ, ಅಥವಾ ಬಿಸ್ನೆಸ್ ಮ್ಯಾನ್ ಏನೋ ಒಂದು ಟ್ರೇಡಿಂಗ್ ಮಾಡ್ತಾ ಇದ್ದಾನೆ ಅಂತ ಅನ್ಕೊಳ್ಳುವ, ಆತನ ವಾರ್ಷಿಕವಾಗಿರುವಂತಹ ಒಂದು ಆದಾಯ 12.75 ಬಂತು ಅಂತ, ಅಥವಾ 12 ಎಕ್ಸಾಂಪಲ್, ಆವಾಗ ಆತನ ಟ್ಯಾಕ್ಸ್ ಯಾವ ತರ ಇರುತ್ತೆ? ಆಗ್ಲೂ ಕೂಡ ಆತನಿಗೆ ಯಾವುದೇ ಪೇಮೆಂಟ್ ಮಾಡುವಂಗಿಲ್ವಾ ಟ್ಯಾಕ್ಸ್? ಯಾರಿಗೂ ಈಗ ನಾನು ಆವಾಗ ನೀವು ಹೇಳಿದ ಮೊದಲ ಮಾತನ್ನು ಸಹ ಇದಕ್ಕೆ ಜೋಡಣೆ ಮಾಡಿಕೊಂಡು ಆನ್ಸರ್ ಕೊಡ್ತೇನೆ. ಇವಾಗ ಹೇಳ್ಬೇಕು ಹೇಳಿದ್ರೆ 4 ಲಕ್ಷ ಈಸ್ ಅ ಲಿಮಿಟ್. 4, 8 ಫಸ್ಟ್ ಲಿಮಿಟ್, 8ರಿಂದ 12 ಸೆಕೆಂಡ್ ಲಿಮಿಟ್. ಸೊ ಯಾರಾದರೂ 12 ಲಕ್ಷ ಅಂದರೆ ಸೆಕೆಂಡ್ ಲಿಮಿಟ್ಗಿಂತ ಒಳಗಡೆ ಇದ್ದರೆ ಅವರಿಗೆ ರಿಬೇಟ್ ಅಂತ ಸಿಗ್ತದೆ. ಹಾಗೆ ಅವರು ಒಂದು ಸಲಕ್ಕೆ ಈ 12 ದಾಟಿದ್ರೆ 12.75 ಸಹ ಹೇಳಿದಿರಿ ಆವಾಗ ನೀವು. ಸೊ ಸ್ಯಾಲರಿಡ್ ಅಲ್ಲ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದ್ರಿ. ಆವಾಗ ಅವರಿಗೆ ಏನಂತ ಹೇಳಿದ್ರೆ 12ರಿಂದ ಅದು ಒಂದು ಮಾರ್ಜಿನಲ್ ಟ್ಯಾಕ್ಸ್ ಅಂತ ರೇಟ್ ಅಂತ ಬರ್ತದೆ. ಸೊ 12ರಿಂದ ಅವರಿಗೆ 75 ತನಕ ಎಷ್ಟು ಇನ್ಕ್ರೀಸ್ ಆಗಿದೆಯಲ್ಲ ಅಷ್ಟೇ ಟ್ಯಾಕ್ಸ್ ಬರ್ತದೆ. 12 ಅವರ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಇದನ್ನು ನಾವು ನೋಡ್ಬೋದು ಎಕ್ಸಾಂಪಲ್ ಹೇಗೆ ಅಂತ ಹೇಳಿಕೊಂಡು. 12.75 ಆಗುವಾಗ ಟ್ಯಾಕ್ಸ್ 75 ಬರ್ತದೆ, ಅವರಿಗೆ ಕೈಯಲ್ಲಿ 12 ಲಕ್ಷ ಉಳಿತದೆ ಆಫ್ಟರ್ ಎಟ್ ದ ಎಂಡ್. ಸೊ ಇವಾಗ ಹೇಳ್ಬೇಕು ಹೇಳಿದರೆ ಬಿಸ್ನೆಸ್ ಮ್ಯಾನಿಗೆ ಅಪ್ ಟು 12 ಲ್ಯಾಕ್ಸ್ ಇನ್ಕಮ್ ಬರುವ ತನಕ ಯಾವುದೇ ಟ್ಯಾಕ್ಸ್ ಇರುವುದಿಲ್ಲ. ಸಪೋಸ್ 12.75 ದಾಟಿದ ಮೇಲೆ ಟ್ಯಾಕ್ಸ್ ಬರ್ತದೆ. 12.75 ದಾಟಿದ ಮೇಲೆ ಸಹ ಅವರು ಯಾವ ಸ್ಲ್ಯಾಬಲ್ಲಿ ಇದ್ದಾರಲ್ಲ, 4ರಿಂದ 8, 8ರಿಂದ 12 ಸೆಕೆಂಡ್ ಸ್ಲ್ಯಾಬ್, ಥರ್ಡ್ ಸ್ಲ್ಯಾಬಿಗೆ ಏನು ಟ್ಯಾಕ್ಸ್ ಬರ್ತದೆ 15% ಟ್ಯಾಕ್ಸ್ ಏನು ಬರ್ತದೆ ಅದು ಅದಕ್ಕೆ ಅಪ್ಲಿಕೇಬಲ್ ಆಗ್ತಾ ಹೋಗ್ತದೆ. ಮತ್ತು ಅವರಿಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಬರ್ತದೆ, ಅಡಿಷನಲ್ ಟ್ಯಾಕ್ಸ್ ಎಲ್ಲ ಕಟ್ಟಲಿಕ್ಕೆ ಬರ್ತದೆ ಅವರಿಗೆ. ಸ್ಯಾಲರಿಡ್ ಪರ್ಸನ್ಗೆ 12,75,000 ಫೈನಲ್ ಆಗಿರುವಂಥದ್ದು. ಅದರ ಮೇಲೆ ₹1 ಜಾಸ್ತಿ ಆದರೂ ಕೂಡ ಆತ ಟ್ಯಾಕ್ಸ್ ಪೇಯಬಲ್ ಆಗ್ತಾನೆ. ಹೌದು, ಖಂಡಿತ. ಈಗ ನಾನು ಹೇಳಿದಾಗೆ ನಿಮಗೆ ಅವ್ರದ್ದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಅವರಿಗೆ ಡಿಡಕ್ಷನ್ ಸಿಗ್ತದೆ. ಅವರಿಗೆ 12.75 ಸ್ಯಾಲರಿ ಸಿಗ್ತಾ ಇದ್ದರೆ 75 ಲೆಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ 12 ಲಕ್ಷಕ್ಕೆ ಬರ್ತಾರೆ, ಟ್ಯಾಕ್ಸ್ ಇರುವುದಿಲ್ಲ. 12.75 ಮೇಲೆ ಹೋದರೆ ಎಸ್ ಅವರಿಗೆ ಅಬೇಟ್ಮೆಂಟ್ ಅದೆಲ್ಲ ಹೋಗ್ತದೆ, ಅವರಿಗೆ ಟ್ಯಾಕ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಮಾರ್ಜಿನಲ್ ರೇಟ್ ಎಲ್ಲ ಆವಾಗ ಅಪ್ಲಿಕೇಬಲ್ ಇಲ್ಲ ಆಗೋದಿಲ್ಲ, ಅವರಿಗೆ ಹೇಗೆ ಟ್ಯಾಕ್ಸ್ ಬರ್ತದೆ ಆ ರೀತಿ ಟ್ಯಾಕ್ಸ್ ಬರ್ತದೆ ಅವರಿಗೆ. ಜರಮ್ ಸರ್, ಇದೇ ವಿಚಾರವಾಗಿ ಸ್ಲ್ಯಾಬ್ನ ವಿಚಾರವಾಗಿ ಚರ್ಚೆಗಳನ್ನು ಮಾಡೋಣ ಮುಂದಿಡುವ ಅಂತ ಸಂದರ್ಭಗಳಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಇನ್ನು 1 ವಾರದ ಅವಕಾಶಗಳು ಬೇಕು, ಒಂದು ಮಸೂದೆಯನ್ನು ಮಂಡನೆ ಮಾಡಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದಾದ ಬಳಿಕ ಇದರ ಮುಂದಿನ ಬೆಳವಣಿಗೆಯನ್ನು ಇನ್ನು ವಿಸ್ತೃತವಾಗಿ ನಾವು ವಿವರಿಸ್ತೀವಿ ಅನ್ನುವಂಥ ಒಂದು ಸಣ್ಣ ಕ್ಲಾಸ್ ಅನ್ನು ಇಟ್ಟಿದ್ದಾರೆ. ಇದರಂತ ಏನು ಅಂದರೆ ಈಗ ದೆಹಲಿ ಚುನಾವಣೆ ಬರ್ತಾ ಇದೆ, ಅದಕ್ಕೋಸ್ಕರ ಈಗ ಸದ್ಯದ ಮಟ್ಟಕ್ಕೆ ಒಂದು ರಾಜಕೀಯ ಬೆಳೆ ಅಂತ ಹೇಳ್ಬೋದು, ಇದನ್ನು ವಿವರಿಸ್ಬೋದಾ? ಅಲ್ಲ, ಅದಕ್ಕೆ ಅವರು ಒಂದು ಹೇಳ್ತಾರೆ, ಆದಾಯ ತೆರಿಗೆ ಕಾಯ್ದೆಗೆ ಬದಲಾವಣೆ ತರ್ತೇವೆ ಅಂತ ಹೇಳ್ತಾರೆ. ಆದ್ದರಿಂದ ಅದು ಪ್ರಸ್ತುತ ಅದು ಈಗಕ್ಕೆ ಅದು ಆ ಕಾಯ್ದೆ ಅಪ್ರಸ್ತುತ. ಅವರು ಹಿಂದೆ ಒಂದು ಹೇಳಿದರು, ಬಹುಶಃ 2 ಬಜೆಟ್ ಭಾಷಣಗಳ ಮೊದಲು ಕಾಣ್ತದೆ, 2 ಹಂತದ 2 ರೆಜಿಮ್ 2 ತೆರಿಗೆ ಆಡಳಿತಗಳನ್ನು ತರುವಾಗ ಕಾಲಕ್ರಮೇಣ ಈ ಮೊದಲಿನದ್ದು ಈಗ 2 ಲಕ್ಷ 4 ಲಕ್ಷ ಏನಿದೆ ಆ ತೆರಿಗೆ ಆಡಳಿತವನ್ನು ನಾವು ರದ್ದು ಮಾಡ್ತೇವೆ, ಕಾಲಕ್ರಮೇಣ ಬಿಡ್ತೇವೆ, ಒಂದೇ ಆಡಳಿತ ಉಳಿತದೆ ಅಂತೇಳಿ ಹೇಳಿದರು. ಬಹುಶಃ ಇದಕ್ಕೆಲ್ಲ ಒಂದು ಪರಿಹಾರ ಆಗಬೇಕು ಅಂತ ಹೇಳಿದರೆ ಆದಾಯ ಕಾಯ್ದೆ ತೆರಿಗೆಗೆ ಬದಲಾವಣೆ ತರಬೇಕು. ಈಗ ಅವರು ಹೇಳಿದ್ದಾರೆ ಇವತ್ತು ಅದರ ಕಾಯ್ದೆಯ ಗಾತ್ರ ಕಡಿಮೆ ಆಗ್ತದೆ, ಆಮೇಲೆ ಇಂಟರ್ಪ್ರಿಟೇಷನ್ ಪ್ರಾಬ್ಲಮ್ ಬರೋದಿಲ್ಲ. ಈಗ ಬಹಳ ಕಡೆಗಳಲ್ಲಿ ಇಂಟರ್ಪ್ರಿಟೇಷನ್ ಪ್ರಾಬ್ಲಮ್ಗಳು ಬರ್ತವೆ, ಅದು ಬರೋದಿಲ್ಲ, ಮತ್ತು ಅದು ತೆರಿಗೆದಾರ ಸ್ನೇಹಿ ಕಾಯ್ದೆ ಆಗಿರ್ತದೆ ಅಂತೇಳಿ ಹೇಳಿದ್ದಾರೆ. ಮತ್ತು ಕೆಲವು ಅಪ್ರಸ್ತುತ ಈ ಕಾಲಕ್ಕೆ ರಿಡಂಡೆಂಟ್ ಅಂತ ಏನು ಹೇಳ್ತಾರೆ ಅದೆಲ್ಲ ರದ್ದು ಮಾಡ್ತೇವೆ ಅಂತ. ಸೊ ಅವರು ಈ ಟೋಟಲಿ 1961ರಲ್ಲಿ ಏನಾಗಿದೆ ಕಾಯ್ದೆ, ಆದಾಯ ತೆರಿಗೆ ಕಾಯ್ದೆ, ಅದು ಆಲ್ಮೋಸ್ಟ್ ಆಲು ಅದರ ವಿರಚನೆಗೊಂಡು ಏನೋ ಒಂದು ಹೊಸ್ತು ಬರ್ತದೆ. ಹಾಗಾಗಿ ಅದರ ಬೆಳಕಿನಲ್ಲಿ ಚರ್ಚಿಸುವ ಅಂತೇಳೋ ಒಂದು ಹೊಳವು ಅವರ ಮಾತಿನಲ್ಲಿ ಕಾಣ್ತದೆ. ಮತ್ತು ಅವರು ಈಗ ಏನು ಹೇಳ್ತಿದ್ದಾರೆ ಅಂದರೆ, ನಾವು ಪ್ರಾಮಾಣಿಕ ತೆರಿಗೆದಾರರಿಗೆ ಗೌರವ ಕೊಡ್ತೇವೆ ಅಂತೇಳಿ ಹೇಳ್ತಿದ್ದಾರೆ. ಮತ್ತು ಈ ಕಾಯ್ದೆಯನ್ನು ಅವರು ಒಂದು ಸಂದರ್ಶನ ಹೇಳ್ತಾರೆ, ಈ ಅಧಿವೇಶನದೊಳಗೆ ಅಂಗೀಕಾರ ಆಗ್ತದಾ ಅದು ಅಂತ, ಜನವಿಶ್ವಾಸ ವಿಧೇಯಕ
ಅದನ್ನು ಅಂಗೀಕಾರ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ. ಮೊದಲ ಹಂತದಲ್ಲಿ ಆಗದಿದ್ದರೂ ಕೂಡ ಮಾರ್ಚಲ್ಲಿ ಪುನಃ 2ನೇ ಹಂತದಲ್ಲಿ ಬಜೆಟ್ ಅಧಿವೇಶನ ಆರಂಭ ಆಗ್ತದೆ, ಅದರಲ್ಲಾದರೂ ನಾನು ಪ್ರಯತ್ನ ಮಾಡ್ತೇನೆ ಅಂತೇಳಿ ಹೇಳ್ತಾರೆ. ಇಲ್ಲಿ ಒಟ್ಟು ಇರುವಂಥದ್ದು ತೆರಿಗೆದಾರ ಸ್ನೇಹಿ ವ್ಯವಸ್ಥೆಯನ್ನು ತರ್ತೇವೆ ಅಂತ ಹೇಳಿ. ಕೆಲವು ಕಡೆ ಅದು ಆಗಿದೆ, ಯಾಕಂದರೆ ಮೊದಲೆಲ್ಲ ತೆರಿಗೆ ಕಚೇರಿಗೆ ಎಡತಾಕಬೇಕಿತ್ತು, ಈಗ ಅದು ಫೇಸ್ಲೆಸ್, ಇಡೀ ತೆರಿಗೆ ವ್ಯವಸ್ಥೆಯೇ ಫೇಸ್ಲೆಸ್ ಆಗಿದೆ. ಹಾಗಾಗಿ ಒಂದು ಸುಧಾರಣೆಯ ಆಶಯ ಇರುವುದನ್ನು ಇದರಲ್ಲಿ ಕಾಣ್ಬೋದು. ಅವರು ಇಡೀ ಮೋದಿ ಆಡಳಿತ ಹೇಳ್ತಾ ಬಂದದ್ದು ನಾವು ಸುಧಾರಣೆ ಅಂತ. ಹಾಗಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಂದ ಸುಧಾರಣೆಯನ್ನು ತೆರಿಗೆ ಕ್ಷೇತ್ರದಲ್ಲಿ ತಂದಿದ್ದಾರೆ. ಇನ್ನು ಅವರು ಬಹಳ ಹಿಂದೆ ಹೇಳಿದ ಒಂದು ಮಾತು ಬಾಕಿ ಇರೋದು ನ್ಯಾಯಾಂಗ ಸುಧಾರಣೆ. ಅದಕ್ಕೆ ಕೂಡ ಭಾರತೀಯ ನ್ಯಾಯ ಸಂಹಿತ ಬಂದ ಮೇಲೆ ಸುಧಾರಣೆಯ ಯುಗ ಆರಂಭ ಆಗಿದೆ. ಅದು ಎಷ್ಟು ಇನ್ನು ಅದು ಪೂರ್ಣ ಜಾರಿಗೆ ಬರಬೇಕಾದ್ರೆ ಸ್ವಲ್ಪ ದೀರ್ಘಕಾಲ ಅವಕಾಶ ಬೇಕಾಗ್ಬೋದು. ಇದಕ್ಕೆ ನಾನೊಂದು ಸ್ವಲ್ಪ ಆ್ಯಡ್ ಮಾಡಬಹುದು ಹೇಳಿದರೆ, ಇದೇ ಒಂದು ಪ್ರಶ್ನೆಗೆ ಈಗ ನಮ್ಮದ್ರಲ್ಲಿ ಒಂದು ತಮಾಷೆಯಾಗಿ ಹೇಳ್ತಾರೆ, ಆ್ಯಕ್ಟಲ್ಲಿ ವ್ಯಾರಸ್ ಅಂತ ಇದೆ. ಈಗ ವ್ಯಾರಸ್ ಅನ್ನ ತೆಗೆದ್ರೆ ಅರ್ಧಕ್ಕರ್ಧ ಆ್ಯಕ್ಟ್ ಕಮ್ಮಿ ಆಗ್ತದೆ ಅಂತ ಹೇಳಿಕೊಂಡು ಅಷ್ಟು ಸಲ ವ್ಯಾರಸ್ ಆಗಿ ಬರ್ತದೆ. ಸೊ ಹಾಗೆ ಇವಾಗ ಅದರಲ್ಲಿರುವ ಲ್ಯಾಂಗ್ವೇಜ್ ಯಾವುದೇ ಒಂದು ನಾವು ಸೆಕ್ಷನ್ ಓದಬೇಕು ಹೇಳಿದರೆ ಓದಿ ಮೇಲೆ ಫಸ್ಟ್ ಸ್ಟಾರ್ಟಿಂಗಿಂದ ಓದಿ ಎಂಡಿಗೆ ಬರುವಾಗ ನಾವು ಸ್ಟಾರ್ಟಿಂಗ್ ಏನು ಓದಿದ್ದೇವೆ ಅದು ನಮಗೆ ಬರ್ತೋಗ್ತದೆ. ಅಷ್ಟು ಸೆಕ್ಷನ್ ಹಾಗೆ ತಿರುಗಿಸಿ ಇರ್ತದೆ. ಅದಕ್ಕೋಸ್ಕರ ಇದು ಎಲ್ಲರಿಗೂ ಒಂದು ರೆಫರ್ ಮಾಡಲಿಕ್ಕೆ ಕಷ್ಟ. ಏನಂತ ರೆಫರ್ ಮಾಡಿ ಅರ್ಥ ಮಾಡಿಕೊಳ್ಳೋದು ಭಾರಿ ಕಷ್ಟ. ನೀವು ಒಂದೊಂದು ಸಲ ನಮ್ಮಲ್ಲಿ ಸಹ ಟ್ರೈನಿಂಗ್ ಪ್ರೋಗ್ರಾಮ್ ಎಲ್ಲ ಆಗುವಾಗ ನಮ್ಮ ರಿಸೋರ್ಸ್ ಪರ್ಸನ್ಸ್ ಎಲ್ಲ ಹೇಳ್ತಾರೆ, ಸೊ ಏನಂತ ಹೇಳಿದರೆ ಯಾವುದೇ ಸೆಕ್ಷನನ್ನು ನೀವು 1 ಸಲ ಅಲ್ಲ 5 ಸಲ ಓದಿ ನೋಡಿ, ಆವಾಗ ನಿಮಗೆ ಏನು ಅದರಲ್ಲಿ ವೀಕ್ ಪಾಯಿಂಟ್ ಇದೆ ಇಲ್ಲ, ಏನು ಅದು ಕರೆಕ್ಟಾಗಿ ಸೆಕ್ಷನ್ ಏನು ಹೇಳ್ತದೆ ಅದು ನಿಮಗೆ ಗೊತ್ತಾಗ್ತದೆ. ಅದಕ್ಕೋಸ್ಕರ ನೀವು 1 ಸಲ ಓದೋದಲ್ಲ, ಯಾವುದೇ ಸೆಕ್ಷನ್ 5 ಸಲ ನೀವು ಓದಿ, ಆವಾಗ ನಿಮಗೆ ಅದರಲ್ಲಿ ಆನ್ಸರ್ ನಿಮಗೆ ಸಿಗ್ತದೆ ಅಂತ. ಸೊ ಇಂಥದ್ದೆಲ್ಲ ಕನ್ಫ್ಯೂಷನ್ ಎಲ್ಲ ಇರುವಾಗ, ಅಷ್ಟು ಎಲ್ಲ ಇರುವಾಗ, ಸೊ ಅವರೀಗ ಡಿಪಾರ್ಟ್ಮೆಂಟಿನವರು ಸಹ ಥಿಂಕ್ ಮಾಡ್ತಾ ಇದ್ದಾರೆ, ಈ ರೀತಿ ಒಂದು ನಮ್ಮನೆ ಲ್ಯಾಂಗ್ವೇಜ್ ಇರಬಾರ್ದು, ಅದನ್ನು ನಾವು ಆದಷ್ಟು ಮಟ್ಟಿಗೆ ಸಿಂಪಲ್ ಆಗಿ ಅದನ್ನು ಪ್ರೆಸೆಂಟ್ ಮಾಡಬೇಕು. ಸೊ ಓದುವವರಿಗೆ ಸಹ ಸಿಂಪಲ್ ಆಗಿ ಗೊತ್ತಾಗಬೇಕು. ಸೊ ಅಂತ ಹೇಳಿಕೊಂಡು ಆ ಒಂದು ದೃಷ್ಟಿಯಿಂದ ಇದನ್ನು ಅವರು ಹೇಳ್ತಾ ಇದ್ದಾರೆ. ಅವರು ಹೇಳಿದಾರಲ್ಲ, ನಾವು ಅದನ್ನು ಇನ್ಕಮ್ ಟ್ಯಾಕ್ಸ್ ಅನ್ನು ಲ್ಯಾಂಗ್ವೇಜನ್ನು ಈಸಿ ಮಾಡ್ತೇನೆ, ಇದರಿಂದ ನಮಗೆ 50% ನಮಗೆ 50% ನಮಗೆ ಕಡಿಮೆ ಆಗ್ತದೆ ಓದಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ ಆಗಿ ಈಗ ನೀವು ಹೇಳಿದಾಗೆ ಅವರು ನೆಕ್ಸ್ಟ್ ವೀಕಲ್ಲಿ ಪ್ರೆಸೆಂಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಓಕೆ, ನೋಡುವ ಏನಾಗ್ತದೆ ನೋಡುವ. ಅದೇ ವಿಚಾರ ಮುಂದುವರಿಸೋಣ. ಒಂದು ದೂರವಾಣಿ ಕರೆ ಇದೆ. ಹಲೋ, ನಮಸ್ತೆ ಸರ್. ಮುಜ್ಜನ್ ನಮಸ್ತೆ ಪಲ್ಲೆ ದಾಟಿ ಗೊತ್ತಂಡೆ ಐತೆ ಯಾನಾರೇನು ಮೋದಿ ಆರೇನು ದೂರ್ನ ಪ್ರಶ್ನೆ ತಾಂಡಿ ಇಂಚಿನ ಗೊತ್ತಂಡೆ ಇತ್ತೆ 11 ವರ್ಷ ಕರೀದು 16ನೇ ವರ್ಷ ಬರೋದುಂಡು ಆರ್ನ ಆಡಳಿತ ಬರ್ತದೆ. ಅವು ಒವ್ವೇ ಒಂಜಿ ವಸ್ತುಗಳ ಕಮ್ಮಿ ಆಗ್ತೀನಿ ಎಂಕು ತೋಜುಜಿ, ಒವ್ವುಲ ತೋಜುಜಿ ಕಮ್ಮಿ. ಯಾರು ಬಡವೇರೇನು ಉದ್ಧಾರ ಮಲ್ಪೇರು, ಶ್ರೀಮಂತಿ ಬಡವೇ ಒಂಜೇಲ ಕಾಪೆ ಅಂತ ಬಂದೊಂದಿತ್ತೀರ ಪಗ. ಇನ್ನು 16ನೇ ವರ್ಷ ಕಾರ್ದೀತ ನಾರು ಬರ್ತದೆ ಒಯ್ವೇ ವಸ್ತು ದಾದ ಗೊತ್ತಂಡೆ. ಯಾನು ಬಂಗಾರದ ಬಗ್ಗೆ ಎಂಕ ಬಂಗಾರ ಕೊಡ್ಚಿ ಅಂತ ನಾನು ಪನ್ಪಿನಿ ಚೂಲೆ ಇಂಗಿ ಬಡವೇರ್ನ ಜೋಕ್ಲೆಗ್ ಒಂಜಿ ಮುಂಕುತಿ ದೀಪಿನಂಚಿನ ಪರಿಸ್ಥಿತಿಲ ಇಜ್ಜಂದಿ ನಡೆ ಬತ್ತ ಏತನ್. ಇನಿ ಒಂಜಿ ಗ್ರಾಮ್ ಬಂಗಾರ ತೆಪ್ಪುನ ಪರಿಸ್ಥಿತಿಲ ಇಜ್ಜಂದಿ ಲೆಕ್ಕ ಮಲ್ತೀರಿ ನಮ್ಮ ಮೋದಿಜಿ. ದಾಟಿ ಗೊತ್ತೇನೆ 10 ಗ್ರಾಮಗೂ 83,000 ಕಡತದು ಬರಿಲ್ಲ ಕಾಣ್. ಅಂಚೆನೆ ನಮ್ಮ ತಿನ್ಪಿನ ಬಂಗಾರ ನಮ್ಮ ತಿನ್ಪೂಜ ಅಂಡ ಪ್ರತಿ ಒಂಜಿಲ ಬೆಲೆ ಉಂಡತಿ. ನೀವು ಒವ್ವುಲ ಕಮ್ಮಿ ಆತಿತ್ತಿ ನಮ್ಮ ಇನ್ನು ಟ್ಯಾಕ್ಸ್ ಕಟ್ಟೊಂದಿಲ್ಲ, ಡಬ್ಬಲ್ ಕಟ್ಟುವ ಟ್ಯಾಕ್ಸ್ ಆಗ್ ಬತ್ತಿ ಬಕ್ಕ ಬಡತನನೇ ಇಜ್ಜಿಂದ ಬಂಪಿನ ಪರಿಸ್ಥಿತಿ ಬೈದನು. ಎಂಕಾಪುನು ನನ ಉಂಡತೆ ನಮ್ಮ ಮಕ್ಕಳು ನಮನೆ ತಿನ್ಪಿನ ಪರಿಸ್ಥಿತಿ ಬಕ್ಕೊಂಡ ಅಂದು ಮೊದಲ ಮನ್ಪೆಯನು ಆರು ಬಡವೇರೆಗ್ ಎಡ್ಡೆ ಮಲ್ತದೇರ ಹಾಲ್ ಮಲ್ತದೇರ ಹೆಂಗೊತ್ತು ಜಾಂಡತ್ತೆ 16 ವರ್ಷನೇ ಕಾಲ್ದಿನಾಗ ಓವುಲ ತಿರ್ತಗ ಬೈತಿಜಿ ಮಿತ್ತೆ ಬೈತಿ ಖಂಡಿತ ಈರ್ ಅನುಭವಿಸಾಯನ ಬಂಗ ನೀರ್ ಪಾನೊಂದುಲ್ಲ ರಾತೆ ಅತಿ ಯಾನ್ ಸತ್ಯ ಬಂತಿದೆ ಇಪ್ಪರು ಇಲ್ಲಿ ಲೋನ್ ತೆಪ್ಪುನಾಗ 8 ಕಾಲ ಇತ್ತು ಇತ್ತೆ 9 ಕಾಲದಿಂದ ಈ ಸರ್ತಿದ ಜಂಕ್ ಮೊಗಲು ಮಿತ್ತೆ ಕೊನಪಿನ ತಂದೆ ತಿರ್ಪು ಗೋಲ್ನ ಕನ ಪೂಜೇರು ಖಂಡಿತ ಬಡವೆತ್ತಿನ ಬಡವೆನೇ ಅವಡು ಶ್ರೀಮಂತೆತ್ತಿನ ಉಂಟದೆ ಶ್ರೀಮಂತೆ ಅವಡು ಅರ್ಥ ಖಂಡಿತ ಇರ್ನ ಅಭಿಪ್ರಾಯ ಎಲ್ಲ ಚರ್ಚೆಗೆ ದಿಕ್ಕ ಖಂಡಿತ ಅತ್ತು ದಾಯ ಗೊತ್ತನೆ ಸತ್ಯ ಮನ್ಪೆ ದಾಯ ಬಣ್ಣ ನಮ್ಮ ಬಂಗ ಒಂದು ಎಂಕಲ ಜೋಕಲು ಓಲು ಗಲ್ಸಿಂಟದು ಒಂದು ಇಲ್ಲುಗಳು ಒಂದೆತ್ತದಲ್ಲ ಕಟ್ಟದಿನ ಕಾಸು ಕಟ್ಟೊಂದುಲ್ಲ ನಮ್ಮ ಅಂಚಾಗ ಪುನಗ 6 ಇಂಚಿನ ಏರಿನ ಎಡ್ಡೆ ಮಲ್ದೇರ ಎಂಕ ಅರ್ಥ ಪುಜಿ
ಓಕೆ 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 ಯಾಕಂದ್ರೆ ದೂರ ದೇಶದ ಖಂಡಿತ ಯಾನು ದೂರ ತಾಂಡ ಎಂಚೆ ನಮ್ಮ ಪರಿಸ್ಥಿತಿ ಬಡತನಕ್ಕೆ ಬೈದಿಸಿ ಒಂದು ಶ್ರೀಮಂತಿಗೆ ಹೋಲಿಗೆ ಯಾವತ್ತುಂಟು ಖಂಡಿತ ನನ್ನ ಕ್ರಮೇಣ ಉಂಡಾತಿ ಒಂಜಿ ಪಾಪ ದಾಖಲು ಒಂಜಿ ಪವನ ಬಂಗಾರ ಮಾರ್ದು ಒಂಜಿ ಪೊಣ್ಣು ಬಾಲಿಗೆ ಮಲ್ಪನ ಪರಿಸ್ಥಿತಿ ಇಲ್ಲ ಇಜ್ಜಂದಿಲ್ಲ ಬೇರೆ ಮಲ್ತು ಮಾಡುವೆ ಓಕೆ 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 ಸೊಲ್ಮೇಲೆ ಮಲ್ಲೆ ಇದ್ದಿ ಸರ್ ಮಲ್ಪುಜಿ ಸೊಲ್ಮೇಲೆ ಎಸ್ ಜರಮ್ ಸರ್, ತಾವು ಮೊದಲು ಹೇಳಿರುವಂತ ಪಾಯಿಂಟ್ ಇಲ್ಲಿ ಮತ್ತೆ ರಿಪೀಟ್ ಆಗ್ತಾ ಇದೆ. ಅಂದ್ರೆ ಈ ಬಜೆಟ್ ಅಲ್ಲಿ ಕೇವಲ ಆದಾಯ ತೆರಿಗೆ ವಿಚಾರಗಳು ಮಾತ್ರ ಹೈಲೈಟ್ ಆಗ್ತಾ ಇದೆ. ಉದ್ಯೋಗ ಸೃಷ್ಟಿ ಆಗಿರ್ಬೋದು, ಬೆಲೆಯ ಇಳಿಕೆ ಮಾಡುವಂಥ ದರ ಇಳಿಕೆ ಆಗುವಂಥ ಪ್ರಸ್ತಾಪಗಳಾಗಿರ್ಬೋದು, ಅದ್ಯಾವುದು ಈ ಬಜೆಟಲ್ಲಿ ಪ್ರಸ್ತಾವನೆ ಆಗಿಲ್ಲ ಅನ್ನುವಂಥ ಮಾತಿನ ಒಳಾರ್ಥ ಅವರದ್ದು ಕೂಡ ಆಗಿರುವಂಥದ್ದು. ಮುಖ್ಯ ಈ ಬಂಗಾರದ ಬೆಲೆ ಭಾರತದ ಕೈಯಲ್ಲಿಲ್ಲ ಅದನ್ನು ನಿಯಂತ್ರಣ ಮಾಡೋದು. ಯಾಕಂದರೆ ಅದು ನಿನ್ನೆ ನ್ಯೂಸ್ ಪ್ರಿಂಟ್ ಪೇಪರಿಗೆ ನಿಯಂತ್ರಣ ಮಾಡ್ತಿದ್ರು, ರಷ್ಯಾದಿಂದ ತಂದು ಇಷ್ಟು ನಿಮಗೆ ಕೋಟಾ ಅಂತೇಳಿ. ಹಾಗೆ ಇಷ್ಟು ಕೋಟಾ ಮಾಡಿ ನಿಯಂತ್ರಣ ಮಾಡುವಂಥ ಪರಿಸ್ಥಿತಿಯಲ್ಲಿ ಭಾರತ ಅದು ಹಿಂದಿನ ಕಾಲದಿಂದ ಇದ್ದದ್ದು. ನಾವು ಇನ್ವೆಸ್ಟ್ ಮಾಡೋದಾದ್ರೆ ಬಂಗಾರ ಅದೇ ನೋಡಿ, ಇವತ್ತು ದಿಲ್ಲಿಯಲ್ಲಿ 85,000 ರೂಪಾಯಿ ಇವತ್ತಿನ ಅದರದ್ದು. ಅದಕ್ಕೆ ಜಾಗತಿಕವಾಗಿ ನಮ್ಮ ಭಾರತದ ರೂಪಾಯಿ ದುರ್ಬಲ ಆಗ್ತಾ ಬಂತು. ಈ ಕಾರಣಗಳು ಕೂಡ ಇವೆ ಅದಕ್ಕೆ. ಮತ್ತು ಹೂಡಿಕೆದಾರರಿಗೆ ಒಂದು ಭದ್ರ ಹೂಡಿಕೆ ಅಂತ ಆಯಿತು. ಇದನ್ನೇ ನೀವು ನೋಡಿ, ವಜ್ರಕ್ಕೆ ಯಾಕೆ ಬೆಲೆ ಇಲ್ಲ? ಕಳೆದ ನೀವು 10 ವರ್ಷಗಳಿಂದ ವಜ್ರ ನೀವು ಮಾರ್ತೇನೆ ಹೇಳಿದರೆ ನಿಮಗೆ 10 ವರ್ಷಗಳ ಹಿಂದೆ ನೀವು ವಜ್ರ ಏನು ತಗೊಂಡಿದ್ರೆ ಅದು ಬೆಲೆಯೇ ಸಿಕ್ಕೋದಿಲ್ಲ. ಯಾಕಂದರೆ ಇವತ್ತು ವಜ್ರ ನಿಮಗೆ ಇಂಗಾಲದ ಫುಟ್ಪ್ರಿಂಟ್ ಹೆಚ್ಚಿರುವಂಥದ್ದು. ಅಂದರೆ ನೀವು ಗಣಿಯಿಂದ ತೆಗೆದ ವಜ್ರಕ್ಕೆ 10 ಲಕ್ಷ ರೂಪಾಯಿ ಇದ್ದರೆ ಇವತ್ತಿನ ಕೃತಕವಾಗಿ ವಜ್ರವನ್ನು ಬೆಳೆಸ್ತಾ ಇದ್ದಾರೆ. ಅಮೆರಿಕ ಮೋದಿಯವರು ಒಂದು ವಿದೇಶ ಪ್ರವಾಸಕ್ಕೆ ಹೋದಾಗ ಅವರು ಕೃತಕ ಇದರಲ್ಲಿ ಬೆಳೆಸಿದ ವಜ್ರವನ್ನು ಉಡುಗೊರೆಯಾಗಿ ಕೊಟ್ಟದ್ದು ಅಮೆರಿಕಾದಲ್ಲಿ ಅಂತ ನನ್ನ ನೆನಪು. ಹಾಗೆ ಕೆಲವುದಕ್ಕೆ ಬೆಲೆ ಏರುವುದಿಲ್ಲ. ಅದು ನಮ್ಮಲ್ಲಿ ಹೂಡಿಕೆಗೆ ಭಾಳ ಭದ್ರವಾದದ್ದು ಅಂತ ನಾವು ಸೆಕ್ಯೂರ್ ಅಂತ ಭಾವಿಸಿರೋದು ಚಿನ್ನ. ಅದು ವಿದೇಶದಲ್ಲೂ ಕೂಡ ಅದೇ ಭಾವನೆ ಇದೆ. ಹಾಗಾಗಿ ಚಿನ್ನದ ದರ ಏರ್ತಾ ಉಂಟು. ಒಂದು ವೇಳೆ ಚಿನ್ನವನ್ನು ಕೊಳ್ಳುವುದನ್ನೇ ನಿಲ್ಲಿಸಿದರೆ, ಒಂದು ಹೈಪೋಥಿಸಿಸ್, ಚಿನ್ನವನ್ನು ಕೊಳ್ಳುವುದನ್ನೇ ನಿಲ್ಲಿಸಿದರೆ ಯಾರಿಗೆ ಮಾರ್ತಾರೆ ಚಿನ್ನ? ಇವತ್ತು ನೀವು ಮಂಗಳೂರಲ್ಲೇ ನೋಡಿ, ನಿಮಗೆ ಕಿರಾಣಿ ಅಂಗಡಿಗಳಾದರೂ ಕಡಿಮೆ ಸಿಗ್ಬೋದು, ಚಿನ್ನದ ಅಂಗಡಿಗಳು ಅಷ್ಟೇ. ಹಾಗಾಗಿ ಚಿನ್ನದ ವ್ಯಾಮೋಹ ನಮ್ಮನ್ನು ಅಲ್ಲಿಗೆ ತಂದು ನಿಲ್ಲಿಸಿದೆ. ಹೈಪೋಥಿಸಿಸ್ ನಾವು ಮಾಡೋದಾದರೆ, ಚಿನ್ನ ಖರೀದಿಯೇ ಮಾಡೋದಿದ್ರೆ ಆ ಪ್ರಶ್ನೆಯೇ ಬರೋದಿಲ್ಲ ಅಲ್ಲ. ಹಾಗೆ ಆದ್ದರಿಂದ ಬಜೆಟ್ನಲ್ಲಿ ತುಂಬ ಲೂಪ್ಹೋಲ್ಸ್ಗಳಿವೆ. ಆದರೆ ಈ ಒಂದು ರಮಾರಮಣೀಯತೆ ಉಂಟಲ್ಲ 12 ಲಕ್ಷದ್ದು, ಅದು ಅನೇಕ ಹುಳುಕುಗಳನ್ನು ಮುಚ್ಚಿ ಹಾಕಿದೆ. ಕೆಲವು ಡಿಸ್ಕಷನೇ ಆಗಲಿಲ್ಲ, ಕೆಲವು ವಿಷಯಗಳು ಮತ್ತು ಈಗ ಮೊದಲೆಲ್ಲ ಅದರ ಬಗ್ಗೆ ಬಹಳ ದೀರ್ಘವಾದ ಚರ್ಚೆ ಆಗ್ತಿತ್ತು. ಇವತ್ತು ವಿಪಕ್ಷಗಳು ಕುಂಭಮೇಳದ ಚರ್ಚೆಗೆ ಪಟ್ಟು ಹಿಡಿದಿದ್ದಾವೆ, ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನಾ ನಿರ್ಣಯದ ಮೇಲೆ ಚರ್ಚೆ ಆಗುವಾಗ. ಹಾಗಿದ್ರೆ ಯಾರಿಗೆ ಬೇಕಾಗಿದೆ ಚರ್ಚೆ ಮಾಡುವ ಅಧಿಕಾರ ಇರೋದು? ಅವರಿಗೆ ಮಾತ್ರ ಅಲ್ವಾ? ವಿಪಕ್ಷಗಳಿಗೆ ನಾವು ಆರಿಸಿ ಕಳಿಸಿದವರಿಗೆ ಮಾತ್ರ. ಆದರೆ ಇವತ್ತು ಬಜೆಟ್ನ ಪ್ರಸ್ತಾಪಗಳು ಚರ್ಚೆಯೇ ಆಗ್ತಾ ಇಲ್ಲ, ಬಹಳ ಕಡೆ ಚರ್ಚೆ ಆಗೋದಿಲ್ಲ. ಇದೊಂದು ನಮ್ಮದೊಂದು ಪ್ರಜಾಪ್ರಭುತ್ವದ ದುರಂತ ಅಂತ ಕೂಡ ಹೇಳ್ಬೋದು ನಾವು. ಯಾಕಂದರೆ ಚರ್ಚೆ ಮಾಡಬೇಕಾದಂಥ ಅವರು ಸುಮ್ಮನೆ ಕೂತ್ಕೊಂಡ್ರೆ ಕುಂಭಮೇಳದ ಸ್ಟ್ಯಾಂಪೇಡ್ ಬಗ್ಗೆ ಇವತ್ತು ಚರ್ಚೆ ಮಾಡಿ ಅವ್ರು ಹೇಳ್ತಾರೆ, ನಿಲುವಳಿ ಬೇರೆ ಸಂದರ್ಭದಲ್ಲಿ ಕೊಡ್ತೇನೆ ಅಂತಲೂ ಹೇಳ್ತಾರೆ. ಅದು ಬಿಸ್ನೆಸ್ ಕಮಿಟಿಗೆ ಹೋಗಬೇಕು, ಆವಾಗ ಚರ್ಚೆಗೆ ಅವಕಾಶ ಕೊಟ್ಟರೆ ಕೊಡುವ ಅಂತಲೂ ಹೇಳ್ತಾರೆ. ಆದರೆ ಅದು ಯಾವುದನ್ನು ಕೇಳದೆ, ಬಜೆಟಿನ ಮೇಲೆ ವಿಸ್ತೃತವಾದ ಚರ್ಚೆಗೆ ಹೋಗದೆ, ನೀವು ಕುಂಭಮೇಳಕ್ಕೆ ವಿಷಯಕ್ಕೆ ಸ್ಟ್ಯಾಂಪೇಡ್ ಬಗ್ಗೆ ಅಂತ ಕಾಲ್ತುಳಿತ ಬಗ್ಗೆ ಚರ್ಚೆ ಕೊಡದೆ ಸಭಾತ್ಯಾಗ ಮಾಡಿದರೆ ಏನಂತ ಆದೀತು? ಓಕೆ, ಒಂದು ದೂರವಾಣಿ ಕರೆ ಇದೆ. ಹಲೋ 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 ಸರ್, ನಮಸ್ಕಾರ. ನಮಸ್ತೆ, ಹೇಳಿ ಸರ್. ಹಲೋ ಹಲೋ ಹೇಳಿ. ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ಏನಿಲ್ಲ, ಈ ಬಜೆಟ್ ವಿಷಯ ಉಂಟಲ್ಲ ಸರ್, ಅದು ರಿಅಪ್ರೋಪ್ರಿಯೇಷನ್ ಆಗ್ತದ? ಅದೇ ಬಜೆಟ್ ಅಲ್ಲೇ ಅಷ್ಟೇ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಆಗ್ತದೆ? ಅದಕ್ಕೆ ಏನಾದರೂ ಕಂಟ್ರೋಲ್ ಉಂಟಾ? ಒಂದ್ಸಲ ರಿಪೀಟ್ ಮಾಡ್ಬೋದು ಸರ್ ತಮ್ಮ ಪ್ರಶ್ನೆಯನ್ನ? ನೋಡಿ, ಈ ಬಜೆಟ್ ನಲ್ಲಿ ಹೇಳುವಂಥದ್ದು ಅದು ಅಪ್ರಾಕ್ಸಿಮೇಟ್, ಅದು ಅಪ್ರಾಪ್ರಿಯೇಟ್, ಅದು ರಿಅಪ್ರೋಪ್ರಿಯೇಷನ್ ಆಗ್ತದ? ರಿಅಪ್ರಾಕ್ಸಿಮೇಟ್ ಇದ್ದದನ್ನ ಏನಾದ್ರು ಇದು ಮಾಡ್ತಾರ, ರಿವೈಸ್ ಮಾಡ್ತಾರ? ಇಲ್ಲ ಅಲ್ಲ, ರಿವೈಸ್ ಮಾಡುವಂಥದ್ದು ಅಂದ್ರೆ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನ ಯಾವ್ದನ್ನ ಮೇಡಮ್ ಮಾತಾಡಿದ್ರು. ನಿಜವಾಗಿ ಅವರು ಸರಿಯಾದ, ಯಾಕಂದ್ರೆ ಎಲ್ಲಾ ವಿಚಾರದಲ್ಲೂ ಇಲ್ಲಿ ಡೇ ಬೈ ಡೇ ಕಾಸ್ಟ್ಲಿ ಆಗುತ್ತಲ್ಲದೆ ಕಡಿಮೆ ಆಗುದಿಲ್ಲ. ಅದು ಯಾಕೆ ಸರ್ ಹಾಗೆ? ಓಕೆ, ಅಂದ್ರೆ ಬೆಲೆ ಇಳಿಕೆಗಳಾಗ್ತಾ ಇಲ್ಲ, ಪ್ರತಿ ಬಜೆಟ್ ಬಂದಂತ ಸಂದರ್ಭದಲ್ಲಿ ಬೆಲೆ ಏರಿಕೆ ಆಗ್ತಾ ಹೋಗುತ್ತೆ. ರೂಪಾಯಿ 10ರದ್ದು ನೋಟು ಈಗ ಬಹಳ ಸ್ವಲ್ಪ ಕಡಿಮೆ ಆಗ್ತಾ ಉಂಟು. ಅದು ಯಾಕೆ ಸರ್? ಓಕೆ 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 ಇಂಥದ್ದೆಲ್ಲ ಸ್ವಲ್ಪ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ತುಂಬಾ ಉಂಟು ಇದರಲ್ಲಿ. ಹಾಗಾಗಿ ಅದನ್ನ ಸರಿಯಾಗಿ ಮಾಹಿತಿ ಕೊಡಬೇಕು ನಿಮ್ಮಲ್ಲಿ. ಓಕೆ ಸರ್, ಖಂಡಿತ. ಅಂದ್ರೆ ಅವರ ಪ್ರಶ್ನೆ ಇರುವಂತದ್ದು, ಈ ಪ್ರತಿ ಬಜೆಟ್ಗಳು ಬಂದಂತಹ ಸಂದರ್ಭದಲ್ಲಿ
ಈ 10 ರೂಪಾಯಿಗೆ ಮುಂಚೆ ಎಲ್ಲ ಒಂದು 5 ರೂಪಾಯಿಯಷ್ಟು ವ್ಯಾಲ್ಯೂ ಆದ್ರಿತ್ತು, ಆದರೆ ಈಗಿನ ಸಂದರ್ಭಕ್ಕೆ ಅದಕ್ಕೆ 50 ಪೈಸೆ ವ್ಯಾಲ್ಯೂ ಕೂಡ ಇಲ್ಲ. ಪ್ರತಿ ಬಜೆಟ್ಗಳು ಬಂದಾಗ ಅದು ಕಾಸ್ಟ್ಲಿ ಆಗುತ್ತಾ ಹೋಗುತ್ತೆ ಪ್ರತಿಯೊಂದು ವಸ್ತುವಿನ ಬೆಲೆ. ಅದಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ ಅನ್ನುವಂಥ ರೀತಿಯಲ್ಲಿ ಅವರ ಪ್ರಶ್ನೆ. ಆ್ಯಕ್ಚುಲಿ ಇರೋದಿಲ್ಲ, ಬಟ್ ಆರ್ಥಿಕ ತಜ್ಞರ ಬಳಿ ಒಂದು ರಿಕ್ವೆಸ್ಟ್ಗಳು ಅವರದ್ದು. ಆ ಥರ ಬಜೆಟಿಗೆ ಮತ್ತು ಪ್ರಸ್ತುತ ಬೆಲೆ ಏರಿಕೆಗೂ ಏನಾದರೂ ಸಂಬಂಧಗಳು ಹೋಲಿಸ್ಬೋದಾ ಅಂತ ಹೇಳಿ. ಅಲ್ಲ, ನಾನು ನಿಮಗೆ ಅವರಿಗೆ ಏನು ಹೇಳ್ಬೋದು ಹೇಳಿದರೆ, ಇವಾಗ ನಾವು ಮುಂಚೆ ನೋಡುವಾಗ 1 ಪೈಸೆ 2 ಪೈಸೆ 5 ಪೈಸೆ 10 ಪೈಸೆ ಎಲ್ಲ ಇತ್ತು. ಇವಾಗ ಆ ಪೈಸೆಗಳು ಎಲ್ಲಿದೆ? ಇವಾಗ ಹೌದು, ಅದರ ನಂತರ 50 ಪೈಸೆ ಸಹ ಇವತ್ತು ಇಲ್ಲ, 1 ರೂಪಾಯಿ ಮಾತ್ರ. ಸೊ ಎಲ್ಲದಕ್ಕೂ ಬೆಲೆ ಏರುವಾಗ ಅದಕ್ಕೆ ಆಗ ನಮ್ಮ ಒಬ್ಬರು ಮೇಡಮ್ ಸಹ ಕೇಳಿದರು. ಸೊ ನಾವು ಬೆಲೆ ಏರಿಕೆ ಅಂತ ಹೇಳ್ಕೊಂಡು, ಓಕೆ, ನಾನು ಈಗ ಆ ಬೆಲೆ ಏರಿಕೆ ವಿಷಯದಲ್ಲಿ ಮಾತಾಡೋದಲ್ಲ, ಆದರೂ ಸ್ವಲ್ಪ ಮಟ್ಟಿಗೆ ನಾನು ಹೇಳೋದು ಹೇಳಿದರೆ, ಸೊ ನಾವು ಮುಂಚೆ ನೋಡುವಾಗ ಈಗ ಇವನ್ ಸ್ಯಾಲರಿ ಎಷ್ಟಿತ್ತು, ಇವಾಗ ನೀವು ಒಂದು 25-30 ವರ್ಷದ ಹಿಂದುಗಡೆದು ಸ್ಯಾಲರಿ ತೆಗೀರಿ, ಯಾರ್ದು ಎಷ್ಟಿತ್ತು, ಬ್ಯಾಂಕಿನವ್ರದ್ದು ಸ್ಯಾಲರಿ ಎಷ್ಟಿತ್ತು, ಇವತ್ತಿನ ದಿವಸ ಬ್ಯಾಂಕಿನವ್ರದ್ದು ಸ್ಯಾಲರಿ ಎಷ್ಟಿದೆ, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರ ಸ್ಯಾಲರಿ ಎಷ್ಟಿದೆ. ಸೊ ಈಗ ಬೆಲೆ ಏರಿಕೆ ಅಂತ ಹೇಳಿದರೆ ಖಾಲಿ ಈಗ ಜಸ್ಟ್ ಮೌಲ್ಯ ಅಂದರೆ ನಿಮ್ಮದು ಪರ್ಚೇಸ್ ಪ್ರೈಸ್ ಮಾತ್ರ ಅಲ್ಲ, ಎಲ್ಲರದ್ದು ಬೆಲೆ ಏರಿಕೆ ಆಗಿದೆ. ಇವನ್ ನಮ್ಮ ಸ್ಯಾಲರಿ ಸಹ, ನಮ್ಮ ಇನ್ಕಮ್ ಸಹ ಇನ್ಕ್ರೀಸ್ ಆಗಿದೆ. ಅದಕ್ಕೋಸ್ಕರ ಈ ಗೌರ್ಮೆಂಟಿಗೆ ಏನು ಹೇಳ್ತಾ ಇದೆ ಅಂದರೆ, ಇವಾಗ ನಮ್ಮ ಬೆಲೆ ಏರಿದೆ, ಸೊ ನೀವು ಇನ್ನೂ ಸಹ ಮುಂಚಿನ ಸ್ಲ್ಯಾಬಲ್ಲೇ ಇದ್ದೀರಿ, ಏನಿದು ಇಂಕ್ರೀಸ್ ಮಾಡಿ ಅಂತ ಹೇಳ್ತಾ ಇದ್ರು. ಇವನ್ ಪಾಪದವರಿಗೆ ತನಕ ಅಂದರೆ ಇವನ್ ಲೋವರ್ ಮಿಡ್ಲ್ ಕ್ಲಾಸ್ನವರಿಗೆ ತನಕ 7 ಲಕ್ಷಕ್ಕಿಂತ ಇನ್ಕಮ್ ಮೇಲೆ ಇದೆ, ನೀವು ಅವರನ್ನು ಟ್ಯಾಕ್ಸ್ ಬ್ರ್ಯಾಕೆಟ್ ಒಳಗೆ ಹಾಕಿದರೆ ಹೇಗೆ ಅಂತ ಹೇಳ್ತಾ ಇದ್ರು ಅವರು. ಇದನ್ನೆಲ್ಲ ಗಮನ ಇಟ್ಟುಕೊಂಡು ಅವರೀಗ 12 ಲಕ್ಷ ಅದನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಈ ಬೆಲೆ ಏರಿಕೆ ಅದರದ್ದು ನಾನು ನಿಮ್ಗೆ ಹೇಳಿದಲ್ಲ, 1 ಲಕ್ಷ ಇದ್ರೂ ಸಹ ಇವತ್ತಿನ ದಿವಸ ವೇರಿಯಸ್ ಅಂದರೆ ತುಂಬ ಕಾರಣಗಳಿಂದ ಅವರ ಕೈಯಲ್ಲಿ ಎಟ್ ದ ಎಂಡ್ ಆಫ್ ದ ಡೇ ಉಳಿಯುವಂಥದ್ದೇನಿಲ್ಲ. ಅವರ ಕೈಯಲ್ಲೇ ಏನಾದರೂ ಉಳಿಲಿ ಅಂತ ಹೇಳುವ ದೃಷ್ಟಿಯಿಂದ ಟ್ಯಾಕ್ಸ್ ಎಲ್ಲ ಡಿಡಕ್ಟ್ ಮಾಡಿಕೊಂಡು ಅದು ಸಹ ಹೋಗೋದು ಬೇಡ ಅಂತ ಹೇಳಿಕೊಂಡು ಟ್ಯಾಕ್ಸನ್ನು ಅವರು ತೆಗೆದಿದ್ದಾರೆ. ಹಾಗೆ ಸೊ ಅಲ್ಲ, ನಾನು ಕಂಪ್ಲೀಟ್ ಮಾಡ್ತೇನೆ. ಬಟ್ ಹಾಗೆ ಈಗ ನಾನು ನಿಮ್ಗೆ ಹೇಳ್ಬೇಕಿಲ್ಲದ್ರೆ, ಅವರದೇ ಪ್ರಶ್ನೆಯಲ್ಲಿ ಅವರು ಹೇಳುವುದಂತ ಹೇಳಿದರೆ, ಇವಾಗ ಎಲ್ಲದಕ್ಕೂ ಬೆಲೆ ಏರ್ತಾ ಹೋಗಿದೆ, ಈಗ ಯಾವುದಕ್ಕೂ ಒಂದು ಮಿತಿ ಅಂತ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಹಾಗೆ ಆ್ಯಸ್ ಯೂಶುವಲ್ ಅಲ್ಲ. ಸೊ ಜಸ್ಟ್ ಬೆಲೆ ಏರಿಗ್ತಾ ಇರ್ತದೆ. ಇವನ್ ಎಲ್ಲ ಇದರದ್ದು ಬೆಲೆ ಏರಿಕೆ, ನಮ್ಮ ಸ್ಯಾಲರಿ ಸಹ ಇನ್ಕ್ರೀಸ್ ಆಗಿದೆ. ಅದಕ್ಕೆ ಅದೊಂದು ನಾನು ಹೇಳು ಕಂಪ್ಯಾರಿಸನ್ ಮ್ಯಾಟ್ರಿಕ್ಸ್ ಅಲ್ಲ ಅಂತ ಹೇಳುದು ನಾನು. ಅದೊಂದು ಕಂಪ್ಯಾರಿಸನ್ ಮಾಡುವಂತ ಆಗುದಿಲ್ಲ. ಬಟ್ ಎಸ್, ಆಫ್ ಕೋರ್ಸ್ ನಾನು ಅದರ ಹಿಂದುಗಡೆ ಇರುವಂಥ ಬೇರೆ ವೇರಿಯಸ್ ಮ್ಯಾಟರನ್ನು ಇಲ್ಲಿ ಡಿಸ್ಕಸ್ ಮಾಡಿಲ್ಲ, ನೀವು ಅದನ್ನು ಹೇಳ್ಬೋದು. ತಮ್ಮದಕ್ಕೆ ಪೂರಕವಾಗಿ ನಾನು ಹೇಳಲಿಕ್ಕೆ ಹೊರಟದೇನೆಂದರೆ, ನೀವು ಭೂ ಮಸೂದೆ ಬರೋದಕ್ಕೆ ಮೊದಲು ಒಂದು 5 ಸೆಂಟ್ ಜಾಗ ಇದ್ದು ಒಂದು ಗುಡಿಸಲಿದ್ದವ ಪರಮ ಶ್ರೀಮಂತ, ಯಾಕಂದರೆ ಸ್ವಂತ ಮನೆ ಅಂತ ಇತ್ತು. ಇವತ್ತು ಎಲ್ಲಿ ತನಕ ಬಂದಿದೆ ನೋಡಿ ಪರಿಸ್ಥಿತಿ. 1 ಲಕ್ಷ ನೀವು ಸಂಪಾದನೆ ಇದ್ದವನು ಮಹಾನಗರಗಳಲ್ಲಿ ಹೋಗಿ ಒಂದು ಸ್ವಂತ ಮನೆ ಮಾಡಲಿಕ್ಕೆ ಆಗೋಲ್ಲ, ಅವನು EMI ದುಡಿಮೆಯಲ್ಲೇ ಹೋಗ್ತಾರೆ, ಯಾಕಂದರೆ ಅದು ಕೋರ್ಟಿಗೆ ಹೋಗಿದೆ. ಅದಕ್ಕಿಂತ ಮೊದಲು ನೀವು ನೋಡಿದರೆ ಒಕ್ಕಲೆಬ್ಬಿಸುವಿಕೆ ಅಂತೇಳಿ ಒಂದಿತ್ತು. ಆಗ ಬಡತನ ಹೇಗಿತ್ತು, ಸೋಗೆ ಮನೆ ಕೂಡ ಇಲ್ಲ. ಆದ್ದರಿಂದ ಆ ಕಾಲದ ಆದಾಯವನ್ನು, ಆ ಕಾಲದಲ್ಲಿದ್ದ ಬಡತನವನ್ನು, ಆ ಕಾಲದಲ್ಲಿದ್ದ ದರವನ್ನು, 6 ರೂಪಾಯಿಗೆ ಒಂದು ಮುಡಿ ಅಕ್ಕಿ ಸಿಕ್ತಿತ್ತು ಅಂತೇಳಿ ಈಗ ಹೇಳಲಿಕ್ಕಾಗ್ತದೆ. ಆಗ ಸಂಬಳ ತಿಂಗಳಿಗೆ 30 ರೂಪಾಯಿ ಇತ್ತು. ಇವತ್ತು ಅಡಿಕೆ ಹೆಕ್ಕುವವರ ಸಂಬಳ ನೋಡಿ, ತೆಂಗಿನ ಮರ ಹತ್ತುವವರ ಸಂಬಳ ನೋಡಿ, ಅವರನ್ನು ಕಾಯಬೇಕು. ಆವಾಗ ಅಂದರೆ ಕೃಷಿ ಈ ಏನು ಆಧುನಿಕ ತಲೆಮಾರಿನಲ್ಲಿ ಎಲ್ಲ ಕ್ಷೇತ್ರಗಳು ಬಿಕ್ಕಟ್ಟಿನಲ್ಲಿವೆ. ನಿಮಗೆ ಆವಾಗ ಟ್ಯಾಕ್ಸಸ್ ಸ್ಲ್ಯಾಬ್ 60,000 ಎಲ್ಲ ಇತ್ತು. ಇವಾಗ ಟ್ಯಾಕ್ಸ್ 12 ಲಕ್ಷ ಮಾಡಿದ್ದಾರೆ, ಬೆಲೆ ಏರಿಕೆಯನ್ನು ಗಮನದಲ್ಲಿಟ್ಟುಕೊಂಡು. ಮತ್ತೆ ಆವಾಗ ನಿಮ್ಮ ಬೆಲೆ ಏರಿಕೆ ಬಜೆಟ್ನಲ್ಲಿ ಮಾತ್ರ ಆಗ್ತಿತ್ತು. ಯಾವಾಗ ಅಂದರೆ ಬಜೆಟಲ್ಲಿ ಏನು ಏರಿಸ್ತಾರೆ ಅಂತೇಳಿ. ಈಗ ನಿಮಗೆ ಪೆಟ್ರೋಲಿಗೆ ಖುಷಿ ಬಂದಾಗ ಸ್ಟೇಟ್ ಒಂದು ಟ್ಯಾಕ್ಸ್ ಆಗ್ತದೆ, ಸೆಂಟ್ರಲ್ ಯಾವಾಗಾದ್ರೂ ಏರಿಸ್ತಾರೆ. ಯಾಕಂದರೆ ಅಲ್ಲಿ ಫ್ಲೆಕ್ಸಿಬಿಲಿಟಿ. ಅನೇಕ ಬೆಲೆಗಳು ಸರ್ಕಾರದ ನಿಯಂತ್ರಣದಲ್ಲಿಲ್ಲ. ಆದರೆ ಅದು PDS ಅಂದರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮಲ್ಲಿ ಏನಿದೆ ಆಹಾರ ಉಚಿತ, ಅದರಲ್ಲಿ ನೋಡಿ ಅದು ನಿಯಂತ್ರಣದಲ್ಲಿಟ್ಟಿದೆ. ಆ ಒಂದು ಕ್ಷೇತ್ರ ಸರ್ಕಾರದ ಕೈಯಲ್ಲಿದೆ. ಅದು ಹೆಚ್ಚು ಹೇಗಾದರೂ ಮಾಡ್ತದೆ, ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್ ಮಾಡ್ತದೆ, ಮಾರುಕಟ್ಟೆ ಮಧ್ಯಪ್ರವೇಶ ನೀತಿ ಮಾಡಿ ಬೆಂಬಲ ಬೆಲೆ ಕೊಡ್ತದೆ, ಖರೀದಿಸ್ತದೆ, ದಾಸ್ತಾನು ಇಡ್ತದೆ. ಇವತ್ತು PDSನಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಬಡವರಿಗೆ ಆಹಾರ ಧಾನ್ಯ ಸಿಗ್ತದೆ. ಆದರೆ ಬಡವರ ಇವತ್ತು ನಿರೀಕ್ಷೆ ಏನಾಗಿದೆ, ಆಹಾರ ಧಾನ್ಯ ಮಾತ್ರ ಅಲ್ಲ, ಉಳಿದ ಎಲ್ಲ ಸವಲತ್ತುಗಳು ಬೇಕಾಗಿದ್ದಾವೆ. ಆ ನಿರೀಕ್ಷೆ ಹೆಚ್ಚಾಗಿದೆ. ಸೊ ಇದರಿಂದ ಏನಾಗ್ತಾ ಉಂಟು, ಹಿಂದೆ ನೀವು ತಾಳಿ ಮಾಡಲಿಕ್ಕೆ ತಾಳಿಗೆ ಮಾತ್ರ ಒಂದು ಚಿನ್ನದ ಲೇಪ ಇದ್ರೆ ಸಾಕಿತ್ತು. ಕರಿಮಣಿಯನ್ನು ಬೆಳ್ಳಿಯಲ್ಲಿ ಮಾಡಿದಂಥ ಅನೇಕ ಉದಾಹರಣೆಗಳಿವೆ ಹಿಂದೆ, ಭಾಳ ಹಿಂದೆ. ಆದರೆ ಇವತ್ತು ಇಡೀ ಕರಿಮಣಿಯೇ ಚಿನ್ನದ್ದಾಗಬೇಕು ಅಂತ ಬಂದಿದೆ. ಅದು 1 ಗ್ರಾಮಿನಿಂದ ಇವತ್ತು ಅದು 8 ಗ್ರಾಮಿಗೆ ಬಂದಿದೆ, 10 ಗ್ರಾಮಿಗೆ ಬಂದಿದೆ. ಪವನಿಂದ ಹೋಗಿ 15 ಗ್ರಾಮ್ ಹೋಗಿದೆ, 2 ರಡ್ಡ ಪವನದಲ್ಲಿ ಹಣ ಬಾಡೋಡು ಅಂತ ಹೇಳುವಾಗಿದೆ. ಇದು ಇದರಲ್ಲಿ ಆರ್ಥಿಕತೆಯಲ್ಲಿ ವಲಸೆ ಅಂತ ಹೇಳ್ಬೋದು, ಮೇಲ್ಮುಖ ವಲಸೆ ಇದು. ಆದ್ದರಿಂದ ಅಂದಿಗೆ ಮತ್ತು ಇಂದಿಗೂ ಆ ರೇಟಲ್ಲೇ ಕೊಡಿ ಅಂತ ಹೇಳಲಿಕ್ಕೆ ಅದು ಸಾಧ್ಯ ಆಗುವುದಿಲ್ಲ. ಇವತ್ತು ಪರಿಸ್ಥಿತಿ ಹಾಗಿದೆ.
ಅಂದಿಗೂ ಮತ್ತು ಇಂದಿಗೂ ಕಂಪೇರ್ ಮಾಡ್ತಾ ಹೋದ್ರೆ ಇವತ್ತು ನರೇಂದ್ರ ಮೋದಿ ಅವರ ಭಾಷಣದಲ್ಲಿ ಒಂದು ಕಂಪ್ಯಾರಿಸನ್ ಮಾಡಿದ್ರು. 12 ಲಕ್ಷಕ್ಕೆ ಯಾವ ತರ ತೆರಿಗೆ ವಿಚಾರದಲ್ಲಿ ಈಗಿನ ಸರ್ಕಾರ ಮತ್ತು ಆ ಹಿಂದಿನ ಸರ್ಕಾರ ನಡೆದುಕೊಂಡಿತ್ತು ಅಂತ ಹೇಳಿ. ನೆಹರು ಕಾಲದಲ್ಲಿ 12 ಲಕ್ಷಕ್ಕೆ 25% ತೆರಿಗೆಯನ್ನು ವಿಧಿಸ್ತಾ ಇದ್ರು. 1950ರಿಂದ 1960ರ ಕಾಲಘಟ್ಟದಲ್ಲಿ ಆಗ್ತಾ ಇದ್ದಂತಹ ಟ್ಯಾಕ್ಸ್ ಸ್ಲ್ಯಾಬ್ ಅದು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 25%. ಅದೇ 1960ರಿಂದ 1970ರ ತನಕ ಆಗಿನ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಆಡಳಿತದಲ್ಲಿದ್ದರು. ಆವಾಗ 88% ಟ್ಯಾಕ್ಸ್ ಪೇ ಆಗ್ತಾ ಇತ್ತಂತ. ಅಂದರೆ 12 ಲಕ್ಷಕ್ಕೆ ಸರಿಸುಮಾರು 10 ಲಕ್ಷದಷ್ಟು ನಾವು ತೆರಿಗೆಯನ್ನು ಕಟ್ಟಬೇಕಾಗಿತ್ತು ಅಂತ ಹೇಳಿ. ಅದಾದ ಬಳಿಕ 1970ರಿಂದ 80ರ ಕಾಲಘಟ್ಟಕ್ಕಾಗುವಾಗ ಆಲ್ಮೋಸ್ಟ್ ಈ ಎಮರ್ಜೆನ್ಸಿ, ದೇಶದಲ್ಲಿ ಎಮರ್ಜೆನ್ಸಿಯನ್ನು ತುರ್ತು ಪರಿಸ್ಥಿತಿ ಹೇಳಿದಂಥ ಸಂದರ್ಭ. ಆವಾಗ 93.5ರಿಂದ 97.5ರಷ್ಟು ನಾವು ದುಡಿದಂತಹ ಹಣದಲ್ಲಿ 97% ಅದನ್ನು ಸರ್ಕಾರಕ್ಕೋಸ್ಕರ ನೀಡಬೇಕಾಗಿತ್ತು. ಇದು ಇವತ್ತಿನ ದೆಹಲಿಯ ಚುನಾವಣಾ ಭಾಷಣದಲ್ಲಿ ನರೇಂದ್ರ ಮೋದಿ ಅವರು ಹೇಳಿರುವಂಥ ಭಾಷಣದ ಒಂದು ತುಣುಕಿನ ಪ್ರಮುಖ ಹೈಲೈಟೆಡ್ ಪಾಯಿಂಟ್ ಇದು. ಆದರೆ ಆಗಿನ ಸಂದರ್ಭದಲ್ಲಿ 12 ಲಕ್ಷಕ್ಕೆ ಎಷ್ಟು ಟ್ಯಾಕ್ಸ್ ಇತ್ತು, ಈಗಿನ ಸಂದರ್ಭದಲ್ಲಿ ಎಷ್ಟಿದೆ ಅಂತ ಹೇಳಿ ಬದಲಾವಣೆಗಳನ್ನು ಗಮನಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ಸುಬ್ರಹ್ಮಣ್ಯ ಸರ್, ಈಗ ಈ ಒಂದು ಬಜೆಟ್ನಿಂದಾಗಿ ಷೇರು ಮಾರುಕಟ್ಟೆಯಲ್ಲಿ ಆಗಿರುವಂಥ ಬದಲಾವಣೆಗಳನ್ನು ಏನಾದರೂ ಗಮನಿಸಿದರೆ ಯಾವ ಥರ ಇಂಪ್ಯಾಕ್ಟ್ಗಳಿದೆ, ಪ್ಲಸ್ ಆರ್ ಮೈನಸ್? ಡೆಫಿನೆಟ್ ಆಗಿ, ಯಾಕೆಂತ ಹೇಳಿದರೆ ಇವಾಗ ಶೇರು ಮಾರ್ಕೆಟ್ ಇದರ ವಿಷಯದಲ್ಲಿ ತುಂಬ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಗೌರ್ಮೆಂಟಿಂದ. ಏನಂದರೆ FDI ಅನ್ನು ಅಟ್ರ್ಯಾಕ್ಟ್ ಮಾಡಬೇಕು. FDI ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಅದನ್ನು ಅಟ್ರ್ಯಾಕ್ಟ್ ಮಾಡಬೇಕು, ಅವರಿಗೆ ಬೆನಿಫಿಟ್ ಕೊಡಬೇಕು ಅವರಿಗೆ. ಯಾಕೆಂತ ಹೇಳಿದರೆ ಲಾಸ್ಟ್ ಜುಲೈಯಲ್ಲಿ ಬಜೆಟ್ ಆದಾಗ ಆ ಬಜೆಟಿಂದ ಎಲ್ಲ FDIನವರೆಲ್ಲ ಅವರ ಅಮೌಂಟನ್ನು ತೆಗಿತಾ ಇದ್ರು. ಸೊ ಶೇರ್ ಮಾರ್ಕೆಟಲ್ಲಿ ಇವಾಗ ಅಲ್ಲ, ಆವಾಗದಿಂದ ಶೇರ್ ಮಾರ್ಕೆಟ್ ಬೀಳ್ತಾ ಇದೆ. ಅದು ಮಾತ್ರ ಅಲ್ಲ, ರಿಸೆಷನ್, ಸ್ಲೋ ಡೌನ್, ಎಕನಾಮಿಕ್ಸ್ ಸ್ಲೋ ಡೌನ್ ಆಗ್ತಾ ಇತ್ತು. ಸೊ ಆವಾಗ ನಾವು ನಿಮ್ಗೆ ಹೇಳ್ಬೇಕಿಲ್ಲದ್ರೆ ಹೊಸ ಉದ್ಯೋಗ ಇಲ್ಲ, ಜನರ ಹತ್ರ ಇವನ್ ಜಾಬ್ ಇಲ್ಲ, ತುಂಬ ಎಲ್ಲ ಪ್ರಾಬ್ಲಮ್ ಇತ್ತು. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಓಕೆ, ಅಟ್ಲೀಸ್ಟ್ ನೀವು ಶೇರ್ ಮಾರುಕಟ್ಟೆ ಚೇತರಿಸಲು ಒಂದು ನೀವು FDI ಅನ್ನು ಅಟ್ರ್ಯಾಕ್ಟ್ ಮಾಡಿ ಅವರೊಂದು ಅಮೌಂಟ್ ಬರುವ ಹಾಗೆ ಮಾಡಿ ಅಂತ ಹೇಳ್ತಾ ಇದ್ರು. ಸೊ ಆದರೂ ಈ ಬಜೆಟಲ್ಲಿ ಪುನಃ ಅದನ್ನು ಕನ್ಸಿಡರ್ ಮಾಡಿಲ್ಲ. ಸೊ ಈ ಒಂದು ರೀಸನಿಂದ ಸೊ ಟೋಟಲ್ ನೀವು ನೋಡಿರ್ಬೋದು, ಷೇರು ಮಾರುಕಟ್ಟೆ ಬಜೆಟ್ ಆದ ಕೂಡಲೇ ಬಿದ್ದಿದೆ. ಇವತ್ತೂ ಷೇರು ಮಾರ್ಕೆಟ್ ಬಿದ್ದಿದೆ. ಅಟ್ಲೀಸ್ಟ್ ಒಂದು 4-5 ಶೇರ್ಸ್ ಬಿಟ್ಟರೆ, ಅಲ್ಲ ರಾಂಗ್ ಇರ್ಬೋದು, ನಾನು ಒಂದು ಜಸ್ಟ್ ಒಂದು ಹೇಳೋದು, ಒಂದು 4-5 ಒಂದು ಶೇರ್ಸ್, ಕೆಲವು ಶೇರ್ಸ್ ಮಾತ್ರ ಬಿಟ್ಟರೆ ಬಾಕಿ ಎಲ್ಲ ಶೇರ್ಸ್, ಇವನ್ ಪಬ್ಲಿಕ್ ಎಂಟರ್ಪ್ರೈಸಸ್ ಶೇರ್ಸ್ ಅದು ತನಕ ಏನಿಲ್ಲ, ನೆಲಕ್ಕೆ ಕಚ್ಚಿದೆ ಹೇಳ್ಬೋದು. ಸೊ 7-8 ಸಾವಿರದ ತನಕ ಹೋಗಿದ್ದ ಶೇರ್ಸ್ 3,500ಕ್ಕೆ ಬಂದು ಇಳಿದಿದೆ. ಆ ನಮ್ಮನೆ ಶೇರ್ ಮಾರ್ಕೆಟ್ ಬಿದ್ದಿದೆ. ಸೊ ನಮ್ಗೆ ಹೇಳ್ಬೇಕು ಹೇಳಿದರೆ ಇದರಲ್ಲಿ ಸ್ವಲ್ಪ ಶೇರ್ ಮಾರುಕಟ್ಟೆಯನ್ನು ಚೇತರಿಸುವ ಒಂದು ಉದ್ದೇಶವನ್ನು ಸಹ ಇಟ್ಟುಕೊಳ್ಬೋದು, ಬಟ್ ಅದನ್ನು ಇಟ್ಟುಕೊಳ್ಳಿಲ್ಲ ಸರ್ಕಾರ. ಓಕೆ ಜರಮ್ ಸರ್, ಈಗ ಪ್ರಮುಖವಾಗಿ ಆಗಲೂ ಕೂಡ ಅದೇ ಪಾಯಿಂಟನ್ನು ನಾವು ಮಾತಾಡ್ತಿದ್ವಿ, ಬಟ್ ಅದು ಒಂದು ಸ್ಕಿಪ್ ಆಗ್ತಾ ಹೋಯಿತು. ಈ ನಿರುದ್ಯೋಗದ ಸಮಸ್ಯೆ ಪ್ರಮುಖವಾಗಿ ದೇಶದಲ್ಲಿ ಜಾಸ್ತಿ ಆಗ್ತಾ ಇರುವಂಥದ್ದು. ಈ 12 ಲಕ್ಷದ ತೆರಿಗೆ ವಿನಾಯಿತಿಯಿಂದಾಗಿ ನಿರುದ್ಯೋಗ ಸೃಷ್ಟಿ ಸಾಧ್ಯ ಇದೆ ಅನ್ನುವಂಥ ಒಂದು ವ್ಯೂ ಪಾಯಿಂಟ್ ಕೂಡ ಇದೆ ಈ ಬಜೆಟ್ನ ಪ್ರಮುಖ ಅಂಶಗಳಲ್ಲಿ. ಸಾಧ್ಯತೆಗಳನ್ನು ಗಮನಿಸಬಹುದು. ಈಗ ಸರ್ಕಾರ ಉದ್ಯೋಗ ಸೃಷ್ಟಿಗೆ ಹೆಚ್ಚು ಆದ್ಯತೆ ಕೊಟ್ಟಿದೆ. ಯಾಕೆ ಹೇಳಿದ್ರೆ ಅವರಲ್ಲಿ ಬಜೆಟಿಗೆ ಮೊದಲು ಒಂದು ಆರ್ಥಿಕ ಸಮೀಕ್ಷೆ ಬಿಡುಗಡೆ ಮಾಡ್ತಾರೆ. ಅದು ಸಾಮಾನ್ಯವಾಗಿ ನಡೆದು ಬಂದಿರೋ ಸಂಪ್ರದಾಯ. ಮೊದಲಿನ ದಿವಸ ಅದರಲ್ಲಿ MSMEನವರು ನಮ್ಮ ಮಿಟ್ಟಿ ಲ್ಯಾಂಡ್ ಅಂತ ಹೇಳ್ತಾರೆ, ಅದು ಬೇರೆ ಭಾಷೆಯಿಂದ ಬಂದ ಪದ. ಅದಕ್ಕೆ ನಾವು ಹೆಚ್ಚು ಆದ್ಯತೆ ಕೊಡ್ತೇವೆ ಹೇಳಿದ್ದಾರೆ. ಯಾಕಂದರೆ MSMEಗಳು ಸ್ಥಳೀಯವಾಗಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತವೆ. ಯಾಕಂದರೆ ಅದು ಟೈರ್ 3, ಟೈರ್ 2 ಆ ನಗರಗಳಲ್ಲೆಲ್ಲ ಇರ್ತದೆ. ಆದ್ದರಿಂದ ಅಲ್ಲಿ ಒಂದು ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು FDI ಪ್ರಶ್ನೆ ಬಂದಾಗ ವಿಮಾ ಕ್ಷೇತ್ರವನ್ನು 100% FDIಗೆ ಮುಕ್ತ ಮಾಡಿದ್ದಾರೆ. ಈಗ ನೀವು ಹಾಗೆ ಮಾಡುವಾಗ ಇಲ್ಲಿ ಈಗಾಗಲೇ ಇರುವಂತಹ ವಿದೇಶಿ ಸಂಸ್ಥೆಗಳು ಈಗ 74%, ಸರಿ 74% ಇದೆ, ಅವರು 100%ಗೆ ಹೋಗಬೇಕು. ಈಗ ಇಲ್ಲಿರೋ ಅವರಿಗೆ ಏನಂತ ಹೇಳಿದ್ರೆ ಒಂದು 100 ರೂಪಾಯಿ ಆದರೆ ಈಗ ಏನಿತ್ತು ಅಂತ ಹೇಳಿದ್ರೆ 74 ರೂಪಾಯಿ ತನಕ ಅವರು ಹಾಕ್ಬೋದು, 26 ಇಲ್ಲಿ ಅವರು ಹಾಕ್ಬೇಕು ಅಂತ ಹೇಳಿಕೊಂಡು. ಆದರೆ ಅದನ್ನು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲ ಅವರೇ ಹಾಕ್ಬೋದು ಪ್ರೊವೈಡೆಡ್ ಅವರು ಆ ಏನು ಪ್ರೀಮಿಯಂ ಇನ್ಶೂರೆನ್ಸ್ ಅಲ್ಲಿ ಮಾತ್ರ ಅದನ್ನು ಏನು ಅವರು ಇನ್ಶೂರೆನ್ಸ್ ಪ್ರೀಮಿಯಂ ಕಲೆಕ್ಟ್ ಮಾಡ್ತಾರೆ ಆ ಎಲ್ಲ ಪ್ರೀಮಿಯಂ ಭಾರತದಲ್ಲೇ ಅದು ಇನ್ವೆಸ್ಟ್ ಆಗಬೇಕು ಅಂತ. ಅದರಲ್ಲಿ ಒಂದು ಸಮಸ್ಯೆ ಏನಿದೆ ಅಂದರೆ, ಬಹುತೇಕ ಕಂಪನಿಗಳು JV ಮಾಡಿಕೊಂಡಿದ್ದಾವೆ, ಜಾಯಿಂಟ್ ವೆಂಚರ್ ಮಾಡಿಕೊಂಡಿದ್ದಾವೆ. ಈಗ ಅವರು ಅದರಿಂದ ಹೊರಗೆ ಬಂದು 100%ಗೆ ಹೋಗಬೇಕು ತಾಂತ್ರಿಕವಾಗಿ ನಾವು ಹೇಳೋದಾಗಿದ್ದರೆ.
ಈಗ ಬಜಾಜ್ ಅಲಯನ್ಸ್ ಆಗಲಿ ಬೇರೆ ಬೇರೆ ಕಂಪನಿಗಳಾಗಲಿ ಅವುಗಳು ಹೂಡಿಕೆಯನ್ನು JBಯಲ್ಲಿ ಮಾಡಿದ್ದಾರೆ. ಸೊ ಇಲ್ಲೊಂದು ತಾಂತ್ರಿಕ ತೊಂದರೆ ಇದೆ, ಅಂದರೆ ಅದು ಕಾಲಕ್ರಮೇಣ ಸರಿಯಾಗ್ಬೋದು. ಮತ್ತದು ಕೆಲವು ಯೋಜನೆಗಳಿಗೆ ಅವರು ವಿಸ್ತಾರವಾದ ಕಾಲಾವಧಿಯನ್ನು ಇಟ್ಕೊಂಡಿದ್ದಾರೆ, 5 ವರ್ಷದಲ್ಲಿ ಅಂತಲೂ ಹೇಳ್ತಾರೆ ಕೆಲವು ಕಡೆಯವರು. ಹಾಗೆ ಇದೆ. ಮತ್ತು ಇನ್ನೊಂದು, ನೀವು ಭಾರತ ರಫ್ತಿಗೆ ಈಗ ಏನಾಗಬೇಕಾದ್ರೂ ನಮ್ಮಲ್ಲಿ ಆರ್ಥಿಕ ಸ್ಥಿತಿ ಗಟ್ಟಿಯಾಗಬೇಕಾದ್ರೆ ರಫ್ತು ಹೆಚ್ಚಾಗಬೇಕು. ಅದಕ್ಕೆ ಭಾರತ್ ನೆಟ್, ಟ್ರೇಡ್ ನೆಟ್ ಅಂತೇಳಿ ಹೇಳಿದ್ದಾರೆ. ಅದು ಕಲ್ಪನೆ, ಇದು ಏನಾಗ್ತದೆ ನೋಡಬೇಕು, ಅದು ಹೇಗಿದೆ, ಹೇಗೆ ಬರ್ತದೆ. ಇವೆಲ್ಲ ಈಗ ಘೋಷಣೆಗಳಷ್ಟೇ ಆಗಿದ್ದಾವೆ, ಅದರ ನಿಯಮಗಳು, ಅದರ ಕಾರ್ಯಾಚರಣೆ, ಅವು ವಿಧಾನಗಳೆಲ್ಲ ಕಾಲಕ್ರಮೇಣ ಗೊತ್ತಾಗಬೇಕಾಗಿದ್ದಂಥದ್ದು. ಆಮೇಲೆ ಶಿಕ್ಷಣಕ್ಕೆ ಅವರು ತುಂಬ ಒತ್ತು ಕೊಟ್ಟಿದ್ದಾರೆ. ಅಟಲ್ ಟಿಂಕರಿಂಗ್ ಲ್ಯಾಬ್ ಹೇಳಿದ್ದಾರೆ, ಇಂಜಿನಿಯರಿಂಗ್ ಸೀಟ್ ಹೆಚ್ಚಿಸ್ತೇವೆ ಹೇಳಿದ್ದಾರೆ. ಈಗಲೇ ಇಂಜಿನಿಯರಿಂಗ್ ಕೆಲವು ಕಾಲೇಜುಗಳು, ಅನೇಕ ಕಾಲೇಜುಗಳು ಮುಚ್ಚಿದ್ದಾವೆ. ನಮ್ಮ ಈ ಭಾಗದಲ್ಲಿ ನೋಡಿದರೆ ಅನೇಕ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಸ್ಟೂಡೆಂಟ್ಸೇ ಇಲ್ಲ. ಭಾಳ ಮೆಕ್ಯಾನಿಕಲ್ ಎಲ್ಲ ಕೆಲವು ಇವರು ಮುಚ್ಚಿಯೇ ಆಗಿದೆ. ಈಗ ನಡೀತಾ ಇರೋದು E&C ಇದೆ, ಸ್ವಲ್ಪ E&E ಇದೆ, ಮತ್ತು ಹೆಚ್ಚು ಇರುವಂಥದ್ದು ಕಂಪ್ಯೂಟರ್ ಸೈನ್ಸ್. ಆಗ ಮೊದಲು CSC ಅಂತಿತ್ತು, ಕಂಪ್ಯೂಟರ್ ಸೈನ್ಸ್ ಮುಗೀತು ಅಲ್ಲಿ ಅಂದರೆ ಆಯಿತು. ಈಗ ಅದರಲ್ಲೇ 4 ಇದೆ, ಡಾಟಾ ಸೈನ್ಸ್ ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಈಗ ಎಲ್ಲರೂ ಅದಕ್ಕೆ ಹೋಗ್ತಿದ್ದಾರೆ. ಒಂದೊಂದು ವರ್ಷಕ್ಕೆ 500 ಮಂದಿ ಅಡ್ಮಿಷನ್ ಆಗ್ತಿದ್ದಾರೆ. ಎಲ್ಲಿಂದ ಉದ್ಯೋಗ ಮುಂದೆ? ಹಾಗಾಗಿ ಇದು ಪ್ರಶ್ನಾರ್ಹ. ನೀವು ಇಷ್ಟರ ಮಟ್ಟಿಗೆ ಹೊರಗೆ ಬರುವಂಥವರನ್ನು ನೀವು ಪ್ಲೇಸ್ಮೆಂಟ್ ಮಾಡೋದು ಭಾಳ ಕಷ್ಟ. ಅಂದರೆ ನೀವು ಎಲ್ಲ ಉದ್ಯೋಗವನ್ನು ನೀವು ಎಷ್ಟೇ % ಹೆಚ್ಚಿಸಿದ್ರೂ ಕೂಡ ಅಲ್ಲಿ ಒಂದು ನಿರುದ್ಯೋಗ ಸಮಸ್ಯೆ ಇದ್ದೇ ಇರ್ತದೆ. ಅದು ಮತ್ತದು ಶಾಶ್ವತ ಸಮಸ್ಯೆ, ಎಲ್ಲ ಕಾಲಕ್ಕೆ ಕೂಡ ಕಂಟಿನ್ಯೂ ಆಗ್ತಾ ಇರುವಂಥ ಸಮಸ್ಯೆ. ಹಾಗಾಗಿ ಇಲ್ಲಿ ಒಂದೇ ದಾರಿ ಏನಂದರೆ ಕೌಶಲ್ಯ ವರ್ಧನೆ ಮಾಡಿಕೊಂಡು ಅವರವರ ಉದ್ಯೋಗವನ್ನು ಅವರವರು ನೋಡಿಕೊಳ್ಳುವಂಥದ್ದು ಒಂದು. ಇನ್ನೊಂದು, ಮೆಡಿಕಲ್ ಸೀಟನ್ನು ಹೆಚ್ಚಿಸ್ತೇವೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಸಹ ಅವರು ಮುಂದೆ, ಈಗ ಸದ್ಯಕ್ಕಂತೂ ವೈದ್ಯರಿಗೆ ನಿರುದ್ಯೋಗದ ಪ್ರಶ್ನೆ ಇಲ್ಲ, ಯಾಕಂದರೆ ಎಲ್ಲ ಸೂಪರ್ ಸ್ಪೆಷಾಲಿಟಿ ಆಗಿದೆ. ಮೊದಲು MBBS ವೈದ್ಯರು ಎಲ್ಲ ಕುಟುಂಬ ವೈದ್ಯರಾಗಿ ಪರಿಹರಿಸುವಂಥ ಕಾಯಿಲೆಗಳಲ್ಲಿ ಈಗ ಸೂಪರ್ ಸ್ಪೆಷಾಲಿಟಿಗೆ ಹೋಗಿ ಹಾರ್ಟಿಗೊಬ್ಬರು, ಕಿವಿಗೊಬ್ಬರು ಇತ್ಯಾದಿ ಬಂದದ್ರಿಂದ ಸದ್ಯಕ್ಕಂತೂ ಭಾರತ ದೇಶದಲ್ಲಿ ವೈದ್ಯರಿಗೆ ನಿರುದ್ಯೋಗ ಸಮಸ್ಯೆ ಬರಲಿಕ್ಕಿಲ್ಲ. ಹಾಗೆ ಉದ್ಯೋಗ ಸೃಷ್ಟಿಯನ್ನು ಇಲ್ಲಿ ನಮ್ಮಿಂದ ಎಷ್ಟು, ನಮ್ಮ ಬಹಳ ಜನಸಂಖ್ಯೆ ಡಿವಿಡೆಂಡ್ ಅಂತ ಹೇಳ್ತಾರೆ ನಮ್ಮದು. ಕಿರಿಯ ವಯಸ್ಸಿನವರು ಹೆಚ್ಚು ಸಂಖ್ಯೆಯಲ್ಲಿರುವ ರಾಷ್ಟ್ರ, ನಮಗೆ ವಿಪುಲ ಅವಕಾಶಗಳಿವೆ, ಹೌದು ಸತ್ಯವೇ. ಆದರೆ ಯಾವಾಗ ನಮ್ಮವರು ಹೊರಗಡೆ ಹೋದಾಗ, ಇಲ್ಲಿಂದ ವಲಸೆ ಹೋದಾಗ, ಇಲ್ಲಿ ದೇಶದಲ್ಲೇ ಅಷ್ಟು ಮಂದಿಗೆ ಅವಕಾಶಗಳನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದ? ಖಂಡಿತವಾಗಿ ತಾತ್ವಿಕವಾಗಿಯೂ ಸಾಧ್ಯ ಇಲ್ಲ, ಅನುಷ್ಠಾನದಲ್ಲಿಯೂ ಅದು ಸಾಧ್ಯ ಇಲ್ಲ. ಆದರೆ ನಿರುದ್ಯೋಗ ಸಮಸ್ಯೆ ಎಂಬುದು ಅದನ್ನು ಯಾವುದೇ ಸರ್ಕಾರ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತದೆ ಅಷ್ಟೇ ವಿನಃ ನಿರುದ್ಯೋಗ ಸಮಸ್ಯೆಯನ್ನು ನಿರ್ಮೂಲನೆ ಮಾಡ್ತೇನೆ ಅಂತೇಳಿ ಹೇಳಲಿಕ್ಕೆ ಯಾವ ಸರ್ಕಾರಕ್ಕೂ ಸಾಧ್ಯ ಆಗಲಿಕ್ಕಿಲ್ಲ. ಓಕೆ. ಸುಬ್ರಹ್ಮಣ್ಯ ಸರ್, ಈಗ ಈ ತಾವೊಬ್ಬರು ಆರ್ಥಿಕ ತಜ್ಞರಾಗಿ ಈ ಕೇವಲ ತೆರಿಗೆ ವಿನಾಯಿತಿ ಬಗ್ಗೆ ಮಾತ್ರ ಈ ಬಜೆಟಲ್ಲಿ ಪ್ರಮುಖವಾಗಿ ಹೈಲೈಟ್ ಆಗ್ತಾ ಇದೆ. ಇದು ಹೊರತಾಗಿ ತಾವು ನೋಡಿರುವಂತಹ ತೆರಿಗೆ ವಿಚಾರಗಳು ಅಥವಾ ಆರ್ಥಿಕವಾಗಿರುವಂಥ ವಿಚಾರಗಳನ್ನು ಗಮನಿಸುವುದಾದರೆ ಈ ಬಜೆಟಲ್ಲಿ ತಾವು ಗಮನಿಸಿರುವಂಥದ್ದನ್ನು? ಅಲ್ಲ, ಈಗ ಏನು ಹೇಳಿದರೆ ಕೆಲವೊಂದು ವಿಷಯದಲ್ಲಿ ಅವರು ಏನೂ ಪ್ರಾಮುಖ್ಯತೆಯನ್ನು ಕೊಡಲಿಲ್ಲ. ಕೆಲವೊಂದು ವಿಷಯ ಏನಂದರೆ, ಈಗ ನಿರುದ್ಯೋಗ ಸಮಸ್ಯೆಗೆ, ಇಲ್ಲ ಷೇರು ಮಾರುಕಟ್ಟೆ ಚೇತರಿಕೆ. ಆದರೆ ಅವರು ಈ ಬಜೆಟಲ್ಲಿ ಏನು ನೋಡಿದ್ದಾರೆ ಅಂತ ಹೇಳಿದರೆ, ಬಜೆಟನ್ನು 4 ಇಂಜಿನ್ ಆಗಿ ವಿಂಗಡಿಸಿದ್ದಾರೆ. ಒಂದು ಅಗ್ರಿಕಲ್ಚರಿಸ್ಟಿಗೆ, ಒಂದು ಸೆಕೆಂಡ್ ಆಗಿ MSMEಗೆ, ಇವರು ಆಲ್ರೆಡಿ ಹೇಳಿದಾಗೆ. ಬಟ್ ಥರ್ಡ್ ಒನ್ ಈಸ್ ಇನ್ವೆಸ್ಟ್ಮೆಂಟಲ್ಲಿ ಸಹ 3 ಟೈಪ್. ಸೊ ಅವ್ರು ಏನು ಹೇಳಿದ್ದಾರೆ, ಇನ್ವೆಸ್ಟ್ಮೆಂಟ್ ಈಗ ತಂತ್ರಜ್ಞಾನಕ್ಕೆ ಸಹ ಅದರಲ್ಲಿ ಇನ್ನೋವೇಷನ್ಸ್ ಏನಿದೆ ಅದನ್ನು ಅವರು ಹೇಳಿದ್ದಾರೆ. ಇಲ್ಲ ಇನ್ವೆಸ್ಟ್ಮೆಂಟ್ ಪೀಪಲ್ ಅಂದರೆ ಎಲ್ಲ ದುರ್ಬಲ ವರ್ಗದವರಿಗೆ ಅವರಿಗೆ ಏನೆಲ್ಲ ಬೆನಿಫಿಟ್ ಕೊಡ್ಬೋದು ಅದೆಲ್ಲ ಹೇಳಿದ್ದಾರೆ. ಅದ ನಂತರ ಎಕ್ಸ್ಪೋರ್ಟ್ ವಿಷಯದಲ್ಲಿ ಸಹ ಅವರು ಮಾತಾಡಿದ್ದಾರೆ. ಬಟ್ ಇಲ್ಲಿ ನಾನು ಏನು ಹೇಳೋದು ಹೇಳಿದರೆ ನಿಮಗೆ, ಇವನ್ ಅವರು ಇನ್ವೆಸ್ಟ್ಮೆಂಟಲ್ಲಿ ಸಹ ಹೇಳಿದ್ದಾರೆ, ಅವರು ಮನೆಯನ್ನು ನಾವು ಕೊಡ್ತಾ ಇದ್ದೇವೆ ಪಾಪದವರಿಗೆ ಹಾಗೆಲ್ಲ ಹೇಳಿದ್ದಾರೆ. ಬಟ್ ಇಲ್ಲಿ ನಾನು ಒಂದು ಏನು ಹೇಳೋದು ಹೇಳಿದರೆ, ಅವರು ಕೊಡ್ತಾರೆ ಅಂತ ಹೇಳ್ತಾರೆ ವಿನ ಅದು ಜನರಿಗೆ ತಲುಪ್ತಾ ಇದೆಯಾ? ಯಾರಿಗೆ ತಲುಪ್ತಾ ಇದೆ? ಈಗ ಜನರಿಗೆ ಹೇಗೆ ಗೊತ್ತಾಗುದು? ಈಗ ಅವರೇನು ಹೇಳ್ತಾರೆ, ಓಕೆ ಈಗ ಹೊಸ ಉದ್ಯಮ ಸೃಷ್ಟಿ ಮಾಡಲಿಕ್ಕೆ ಅಪ್ ಟು 2 crores ತನಕ ಕೊಡ್ತಾರೆ. ಅದರಲ್ಲಿ ಎಲ್ಲರಿಗೂ, ಮಹಿಳೆಯರಿಗೂ, SC STಗೂ, ಫಸ್ಟ್ ಸ್ಟಾರ್ಟೇ ಮಾಡುವವರಿಗೂ 2 ಕೋಟಿ ತನಕ ಸಿಗ್ತಾ ಇದೆ. ಬಟ್ ಯಾರು ಕೊಡ್ತಾರೆ? ಈ ಉದ್ಯಮ ಸೃಷ್ಟಿ ಯಾರು ಮಾಡುವವರಿದ್ದಾರೆ? ಅವರಿಗೆ ಯಾರು ಎನ್ಕರೇಜ್ ಇಲ್ಲ, ಗೈಡ್ಲೈನ್ಸ್ ಯಾರು ಕೊಡ್ತಾ ಇದ್ದಾರೆ? ಇದನ್ನು ಎಲ್ಲೂ ಅವರು ಮೆನ್ಷನ್ ಮಾಡಬೇಕು. ಸೊ ಇಲ್ಲ ಮನೆಗಳು ಕೊಡ್ತೇವೆ ಮಾಡಿಕೊಂಡು ಅಂತ ಹೇಳ್ತಾರೆ. ಯಾರಿಗೂ ಮನೆ ಸಿಕ್ಕಿದೆ? ಯಾವ ಪ್ಲೇಸಲ್ಲಿ ಮನೆ ಸಿಕ್ಕಿದೆ? ಸೊ ಎಲ್ಲಿ ಸಿಗ್ತದೆ? ಈಗ ಹೌಸಿಂಗ್ ಕಾಲೋನಿ ಡೆವಲಪ್ಮೆಂಟ್ ಎಲ್ಲಿ ಆಗ್ತಾ ಇದೆ? ಈಗ ನಾವು ಇವತ್ತಿನ ದಿವಸ ಸ್ಕ್ಯಾಮ್ ವಿಷಯದಲ್ಲಿ ಮಾತಾಡಬಾರ್ದು, ಖಾಲಿ ನಾನು ಬಜೆಟ್ ವಿಷಯದಲ್ಲಿ ಮಾತ್ರ ಮಾತಾಡಬೇಕು. ಆದರೆ ನಾನು ನಿಮ್ಗೆ ಹೇಳೋದು ಹೇಳಿದ್ರೆ, ಎಲ್ಲಿ ಮನೆ ಸಿಗ್ತಾ ಇದೆ?
ಯಾರಿಗೆ ಸಿಗ್ತಾ ಇದೆ? ಈ ಬಜೆಟ್ ಜೊತೆಗೆ ನಿಮಗೆ ಇದನ್ನು ಯಾವ ರೀತಿ ಇದರ ಪ್ರಯೋಜನ ಪಡಿಬೇಕು ಅಂತ ಹೇಳಿಕೊಂಡು ಈ ಲಿಂಕಿಗೆ ಹೋಗಿ, ಇಲ್ಲ ಇದು ಎನೆಕ್ಷರ್ ಇದೆ ಇದರ ಜೊತೆಗೆ ನೋಡಿಕೊಳ್ಳಿ, ಅದರ ಬೆನಿಫಿಟನ್ನು ಪಡೆದುಕೊಳ್ಳಿ, ಇಲ್ಲ ಈ ಲೋನ್ ಕೊಡೋದು, ಈ ಲೋನ್ ಇನ್ಸ್ಟಿಟ್ಯೂಷನಿಗೆ ಹೋಗಿ, ಇಲ್ಲಿ ಅಲ್ಲಿ ಹೋಗಿ ಅದನ್ನು ನೀವು ಅಲ್ಲಿ ಅದರ ಲಾಭವನ್ನು ಪಡೆದುಕೊಳ್ಳಿ ಹೇಳಿದರೆ ಓಕೆ, ಇದನ್ನು ನಾವು ನೋಡ್ಬೋದು. ಇಲ್ಲದ್ರೆ ಇಲ್ಲಿ ಬಜೆಟಲ್ಲಿ ನೋಡುದು ಮಾತ್ರ, ಕೇಳುವುದು ಮಾತ್ರ, ಕೈಗೆ ಸಿಗೋದು ಯಾವುದು, ಎಟಕುದು ಯಾವುದೂ ಇಲ್ಲ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ಬೇಕಿದ್ರೆ ಬಜೆಟನ್ನು ಮಾಡುವಾಗ ಇವನ್ ಗವರ್ಮೆಂಟ್, ನನಗೆ ಗೊತ್ತಿಲ್ಲ, ನನ್ನ ಅನುಭವದಲ್ಲಿ ಇರುವುದನ್ನು ಹೇಳುವುದು ನಾನು. ಸೊ ಇವನ್ ಸರ್ಕಾರ ಅದನ್ನು ಈ ತುಂಬ ಕೆಳಗಿನ ಈ ಎಲ್ಲ ವರ್ಗದವರಿಗೆ ಅದನ್ನು ಸಿಗುವ ಹಾಗೆ ಈ ಫಲ, ಈಗ ಇನ್ಕಮ್ ಟ್ಯಾಕ್ಸ್ ಹೇಳುವಾಗ ಹೀಗೆ ಮಾಡ್ತಾರೆ ಅವರು, ಒಂದು ಮಿಷನ್ ಇದು ಮಾಡಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಅನ್ನು ಅವರು ಇವನ್ ಯಾವ ರೀತಿ ಅವರು ಕಲೆಕ್ಟ್ ಮಾಡುವ ಒಂದು ಎಲ್ಲ ಮಿಷನ್ಸ್ ಎಲ್ಲ ಮಾಡಿದ್ದಾರೆ. ಅದೇ ರೀತಿ ಇದಕ್ಕೂ ಸಹ ಯಾವ ರೀತಿ ಒಂದು ಮಾಡಿದ್ದಾರೆ ನಮ್ಗೆ ಗೊತ್ತಾಗುದಿಲ್ಲ. ಸೊ ಎಲ್ಲರಿಗೂ ಇದು ತಲುಪುವುದಿಲ್ಲ. ಸೊ ಯಾರಾದ್ರೂ ಇದರಲ್ಲೇ ಎಕ್ಸ್ಪರ್ಟ್ ಇದ್ರೆ ಸ್ವಲ್ಪ ಜನರಿಗೆ ಮಾತ್ರ ಗೊತ್ತಾಗೋದು, ಸ್ವಲ್ಪ ಜನರಿಗೆ ಮಾತ್ರ ಬೆನಿಫಿಟ್ ಸಿಗ್ಬೋದು. ಎಲ್ಲರಿಗೂ ಇದರಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಬೆನಿಫಿಟ್ ಹೇಗೆ ಸಿಗ್ತದೆ ಅಂತ ಹೇಳುವಂತ ವಿಷಯ. ಸರ್, ಈಗ ತೆರಿಗೆ ವಿನಾಯಿತಿಯ ಬಗೆಗೆ ಈ ಬಜೆಟ್ ರಚನೆ ಮಾಡೋದಕ್ಕೆ ಒಂದು ಮಿನಿಮಮ್ ಅಂತ ಹೇಳಿದ್ರೆ 45ರಿಂದ 60 ದಿವಸಗಳ ಕಾಲ ಸಮಯವನ್ನು ತೆಗೆದುಕೊಳ್ತಾರೆ ಡೆಫಿನೆಟ್ಲಿ. ಬಟ್ ಇದು ಈ 12 ಲಕ್ಷದವರೆಗೆ ಯಾವುದೇ ತೆರಿಗೆ ಇಲ್ಲ, ವಿನಾಯಿತಿ ಅನ್ನುವಂಥದ್ದು ಕೊನೆಯ ಹಂತದಲ್ಲಿ ನಿರ್ಧಾರಕ್ಕೆ ಬಂದ ಥರ ಕಾಣೋದಿಲ್ಲ. ಯಾಕಂತ ಹೇಳಿದ್ರೆ ಅದಕ್ಕೆ ಈಗ ಮಸೂದೆ ಆಗಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡ್ತಾ ಇದ್ದಾರೆ, ಅಥವಾ ಅದರ ವಿಸ್ತೃತವಾದಂಥ ಮಾಹಿತಿಯನ್ನು 7 ದಿವಸಗಳ ನಂತರ ನೀಡ್ತೀವಿ ಅನ್ನುವಂಥದ್ದು. ಇದೆಲ್ಲವನ್ನು ನೋಡ್ತಾ ಹೋದರೆ ಕೊನೆಯ ಹಂತದ ನಿರ್ಧಾರ ಅಂತ ಅನಿಸ್ತಾ ಇದೆಯಾ? ಹಾಗೆ ಕಾಣುದು. ಯಾಕಂದರೆ ಸಾಮಾನ್ಯವಾಗಿ ಈ ಅವರು ಹಲ್ವಾ ಸೆರೆಮನಿ ಅಂತೇಳಿ ಒಂದು ಮಾಡ್ತಾರೆ, ಆ ಹೊತ್ತಿಗೆ ಬಜೆಟ್ ಮುದ್ರಣಕ್ಕೆ ಹೋಗ್ತದೆ. ಸೊ ಅಷ್ಟೊತ್ತಿಗೆ ಅವರ ತೀರ್ಮಾನ ಆಗಿರ್ತದೆ. ಹಾಗಾಗಿ ಬೇರೆ ಬೇರೆ ಸಚಿವಾಲಯಗಳಿಗೆ ನೋಟ್ ಹೋಗ್ತದೆ, ಅದಕ್ಕೆ ಮೊದಲೇ ಸಾಧಾರಣ ಆಗಸ್ಟ್ ಅದಷ್ಟೊತ್ತಿಗೆಲ್ಲ ಅವರ ಫೀಡ್ಬ್ಯಾಕ್ ಬರ್ತದೆ. ನಿಮ್ಮ ಹಲ್ವಾ ಸೆರೆಮನಿ ಮಾಡಿದಾಗ ಅದು ಬಜೆಟ್ ಮುದ್ರಣಕ್ಕೆ ಹೋಗ್ತಿದೆ ಅಂತೇಳಿ ಒಂದು ಅಂದಾಜು. ಸೊ ಅವರದ್ದೊಂದು ಕಲ್ಪನೆ ಇತ್ತು ಹೀಗೆ ಮಾಡಬೇಕು ಅಂತ. ಮತ್ತು ಈಗ ಈ ಸರ್ಕಾರದ ಎಲ್ಲ ಇಲಾಖೆಗಳು ಕೂಡ ಸೋಷಿಯಲ್ ಮೀಡಿಯಾವನ್ನು ಭಾಳ ಎಚ್ಚರಿಕೆಯಿಂದ ನೋಡ್ತವೆ. ನಿಮಗೆ ಈಗ ಇನ್ಸ್ಟಾಗ್ರಾಮ್ ಇದೆ, ಎಲ್ಲ ಇದೆ. ಆದ್ದರಿಂದ ಜನರ ಪಲ್ಸ್ ಏನಿದೆ ಅಂತ ಹೇಳೋದು ಅವರಿಗೆ ಈಗ ಅರಿವಿಗೆ ಬರ್ತದೆ. ಹಾಗಾಗಿ ಅದು ಕೊನೆಯ ಕ್ಷಣದ ತೀರ್ಮಾನ ಆಗಿರಲಾರದು ಅಂತ ನನ್ನದೊಂದು ಅಭಿಪ್ರಾಯ. ಓಕೆ, ಒಂದು ದೂರವಾಣಿ ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ನಾನು ಸರ್ ಅಲ್ಲಿ ನಾನು ಹ್ಯಾಂಡಿಕ್ಯಾಪ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೆ ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ. ಈಗ ತೆಗೆದು ಹಾಕಿದ್ದಾರೆ ಸರ್, ಅದ್ರ ಬಗ್ಗೆ ನನ್ನ ಮಾಹಿತಿ ಉಂಟಾ? ಯಾವುದ್ರ ಬಗ್ಗೆ ಸರ್? ಸಿಂಡಿಕೇಟ್ ಬ್ಯಾಂಕ್. ಓಕೆ, ಪ್ರಶ್ನೆಯನ್ನ ಕೇಳಿ ಸರ್. ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಇದು ದಿನಗೂಲಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಸರ್, ಅದು ತೆಗೆದು ಹಾಕಿದ್ದಾರೆ ಸರ್ ನಮ್ಮನ್ನು. ಓಕೆ, ಎಲ್ಲಿ ಕೆಲಸ ಮಾಡ್ತಾ ಇದ್ದಂತ ತಾವು? ಸಿಂಡಿಕೇಟ್ ಬ್ಯಾಂಕ್. ಹೌದಾ? ಎಲ್ಲಿ ಅದು ಊರಲ್ಲಿ? ಎಲ್ಲಿ ಮಧುವಂತೆಯಲ್ಲಿ. ಪ್ರಶ್ನೆ ಏನಾದ್ರು ಇಲ್ಲ, ಅವರು ಪರ್ಸನಲ್ ಆಗಿ ಯಾವುದೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾವ ಊರು ಸರ್? ಪ್ಲೇಸ್? ಬೈಂದೂರು. ಬೈಂದೂರು. ಓಕೆ, ಉಡುಪಿ ಜಿಲ್ಲೆ. ಉಡುಪಿ. ತಾವು ಹ್ಯಾಂಡಿಕ್ಯಾಪ್ಡಾ? ಹೌದು ಸರ್. ಓಕೆ. ಸೊ ಯಾವ ಕಾರಣಕ್ಕೆ ಅನ್ನುವಂಥ ಮಾಹಿತಿ ಇಲ್ವಾ ಸರ್? ಏನು ನೀಡಲಿಲ್ವಾ? ಅದು ಸಿಂಡಿಕೇಟ್ ಬ್ಯಾಂಕ್ ಹೋಗಿ ಕೆನರಾ ಬ್ಯಾಂಕ್ ಇಲ್ಲ ಆಯ್ತಲ್ಲ. ಓಕೆ. ಆ ಕಾರಣದಿಂದ ತೆಗೆದುಹಾಕಿದೆ ಅಂತ ಹೇಳ್ತಾರೆ. ಫೋಟೋನೇ ಉಂಟಂತೆ, ಅದು ಯಾವಾಗ ಇದಾಗುತ್ತೆ ಅಂತ ಗೊತ್ತಿಲ್ಲ. ಓಕೆ ಸರ್. ಓಕೆ. ಸೊ ಅದರ ಬಗೆಗಿನ ಹೆಚ್ಚಿನ ಮಾಹಿತಿ ಇರುವಂಥ ಇಲಾಖೆಯಿಂದ ಪಡೆದುಕೊಂಡ ಬಳಿಕ ತಮಗೆ ಅದರ ಮಾಹಿತಿಯನ್ನು ಹಂಚಿಕೊಡ್ತೀವಿ ಸರ್. ಥ್ಯಾಂಕ್ ಯು. ಬಿಕಾಸ್ ಅವರ ಪರ್ಸನಲ್ ಪ್ರಶ್ನೆ ಆಗಿತ್ತು. ಅಂದರೆ ಸಿಂಡಿಕೇಟ್ ಬ್ಯಾಂಕಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು, ಅದು ಕೆನರಾ ಬ್ಯಾಂಕ್ನ ಜೊತೆಗೆ ಜಾಯಿಂಟ್ ಆದ ಬಳಿಕ ಕೆಲಸದಿಂದ ತೆಗೆದುಹಾಕಿದ್ದಾರೆ ಅನ್ನುವಂಥ ಒಂದು ನಿರ್ಧಾರ, ಅವರ ಪರ್ಸನಲ್ ಇಶ್ಯೂನ ಬಗ್ಗೆ ಒಂದು ಪ್ರಶ್ನೆ. ಜನಮ್ ಸರ್, ಕೊನೆಯದಾಗಿ ಈ ಬಜೆಟ್ನ ವಿಚಾರದಲ್ಲಿ ಈ ದೆಹಲಿ ಮತ್ತು ಬಿಹಾರ ಚುನಾವಣೆಗೆ ಸಂಬಂಧಪಟ್ಟಂತಹ ಬಜೆಟ್ ಇದು ಕೇವಲ ರಾಜಕೀಯವಾಗಿರುವಂತಹ ಬಜೆಟ್ ಅನ್ನುವಂಥದ್ದನ್ನು ಕಾಂಗ್ರೆಸ್ ಚಿತ್ರಣ ಕೂಡ ಮಾಡ್ತಾ ಇದೆ. ಒಪ್ಪುವಂಥದ್ದ ಅಥವಾ ಕೇವಲ ತಳ್ಳಿ ಹಾಕುವಂಥ ಮಾತಾ ಅಂತ ಹೇಳಿ? ನಿರ್ಮಲಾ ಸೀತಾರಾಮನ್ರು ತಮ್ಮ ಬಜೆಟ್ ಭಾಷಣದಲ್ಲಿ ಬಿಹಾರವನ್ನು ಅನೇಕ ಸರ್ತಿ ಉಲ್ಲೇಖ ಮಾಡಿದ್ದಾರೆ. ಅದಕ್ಕೆ ಮಹಕಾನಾ ಮಂಡಳಿಯನ್ನು ಕೊಡ್ತೇವೆ ಹೇಳಿದ್ದಾರೆ. ಅಲ್ಲಿ ಬಿಹಾರದಲ್ಲಿ ಈ ವರ್ಷದ ನವೆಂಬರ್ನಲ್ಲಿ ವಿಧಾನಸಭಾ ಚುನಾವಣೆ ಬರ್ತದೆ. ಅದು ಅಲ್ಲಿಯ ಮತದಾರರನ್ನು ಓಲೈಸಲಿಕ್ಕೆ ಮಾಡಿದ್ದಾರೆ ಅಂತ ಹೇಳೋದನ್ನು ನೀವು
ಸುಮ್ಮನೆ ಬ್ಲೈಂಡಾಗಿ ಅದನ್ನು ಅವರ ಭಾಷಣವನ್ನು ಕೇಳ್ತಾ ಹೋದರೆ ಕೂಡ ಅರ್ಥ ಆಗ್ತದೆ. ಕಾಂಗ್ರೆಸ್ ಹೇಳುವ ಆರೋಪದಲ್ಲಿ ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಸತ್ಯ ಇದೆ. ಯಾಕಂದರೆ ಒಂದು ರಾಜ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಅವರು ಕೊಟ್ಟಿದ್ದಾರೆ. ಅಂದರೆ ಸ್ವಲ್ಪ ಮಟ್ಟಿಗೆ ಅದನ್ನು ನಾವು ಅದರಲ್ಲಿ ಒಂದು ರಾಜಕೀಯ ಬಜೆಟ್ನಲ್ಲಿ ಕೂಡ ಒಂದು ರಾಜಕೀಯ ಆಗಿದೆ ಮಾಡಿದ್ದಾರೆ ಅಂತ ಹೇಳುವುದನ್ನು ಒಪ್ಪಬೇಕಾದ ಸತ್ಯ ಅದು. ಅಂದರೆ ಈ ಹಿಂದಿನ ಬಜೆಟ್ನಲ್ಲೂ ಕೂಡ ಚುನಾವಣೆ ಇದ್ದಂಥ ರಾಜ್ಯಗಳಿಗೆ ಮೀಸಲಿಟ್ಟದ್ದಂಥದ್ದಿದೆ. ಮೈತ್ರಿ ಪಕ್ಷಗಳಿಗೂ ಕೂಡ ಅನೇಕ ಗಿಫ್ಟ್ಗಳನ್ನು ನೀಡಿದಂಥ ಬಜೆಟ್ಗಳು ಕೂಡ ಇದೆ. ಹಾಗಾಗಿ ತಳ್ಳಿ ಹಾಕುವಂಥದ್ದಿಲ್ಲ. ಸುಬ್ರಹ್ಮಣ್ಯ ಸರ್, ಕೊನೆಯದಾಗಿ ಹೇಳೋದಾದ್ರೆ ಇದೇ ಬಜೆಟ್ಗೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯವನ್ನು. ಅಲ್ಲ, ನಾವು ಆಗದಿಂದ ನಾವು ಇದರ ವಿಷಯದಲ್ಲಿ ಎಲ್ಲ ಪಾಯಿಂಟ್ಸ್ ಡಿಸ್ಕಸ್ ಮಾಡಿದ್ದೇವೆ. ಸೊ ಪ್ರಾರಂಭದಲ್ಲಿ ಸಹ ನಾವು ಹೇಳಿದಾಗೆ ಓಕೆ, ಈ ಬಜೆಟಲ್ಲಿ ಇವಾಗ ಇದರಲ್ಲಿ ಶಾರ್ಟ್ ಟರ್ಮ್ ಬೆನಿಫಿಟ್ ಯಾವುದೇ ಸಿಗುವಂಥದ್ದು ಅಷ್ಟೊಂದು ಕಾಣುವುದಿಲ್ಲ. ಒಂದು ಅಟ್ಲೀಸ್ಟ್ ಒಂದು ಟ್ಯಾಕ್ಸ್ ಸ್ಲ್ಯಾಬನ್ನು ಇನ್ಕ್ರೀಸ್ ಮಾಡೋದು ಬಿಟ್ಟರೆ, ಈ ಟ್ಯಾಕ್ಸ್ ಸ್ಲ್ಯಾಬನ್ನು ಏನು ಮಾಡಿದ್ದಾರೆ, ಇನ್ಕ್ರೀಸ್ ಮಾಡಿದ್ದಾರೆ. ಅದೊಂದು ನಮಗೆ ಇಮಿಡಿಯೇಟ್ ಬೆನಿಫಿಟ್ ಯಾರಿಗೆ, ಮಧ್ಯಮ ವರ್ಗಕ್ಕಿಂತ ಸ್ವಲ್ಪ ಮೇಲ್ಪಟ್ಟವರಿಗೆ. ಓಕೆ, ಮತ್ತು ಇವಾಗ ಅದಕ್ಕಿಂತ ಕೆಳಗಿರುವವರಿಗೆ ಯಾವ ಬೆನಿಫಿಟ್ ಇದರಲ್ಲಿ ಸಿಕ್ಕಿದೆ ಅಂತ ಹೇಳಿಕೊಂಡು ಓಕೆ, ಇವಾಗ ನೀವೆಂತ ಅವರು ಹೇಳ್ತಾ ಇದ್ದಾರೆ, ಉದ್ಯಮ ಮಾಡ್ಲಿಕ್ಕೋಸ್ಕರ ಉದ್ಯಮವನ್ನು ಸ್ಟಾರ್ಟ್ ಮಾಡೋದಾದ್ರೆ ಎಲ್ಲ ಬೆನಿಫಿಟ್ ಎಲ್ಲ ಕೊಟ್ಟಿದ್ದಾರೆ. ಮುಂಚೆಗಿಂತ ಏನೆಲ್ಲ 5 crores ಇತ್ತು ಲೋನ್ ಕೊಡುವಂಥದ್ದು, ಅದು 10 crores ಮಾಡಿದ್ದಾರೆ. ಸ್ಟಾರ್ಟಪ್ ಅಲ್ಲಿ 10 crores ಇದೆ, 20 crores ಮಾಡಿದ್ದಾರೆ. ಸೊ ಇಂಥದ್ದೆಲ್ಲ ಬೆನಿಫಿಟ್ ಅನ್ನು ಮಾಡಿಕೊಂಡು ಬಂದರೆ ನಾವು ಸ್ವಾವಲಂಬಿ ಆಗಿಕೊಂಡು ನಮ್ಮದೇ ಏನಾದರೂ ನಾವು ಉದ್ಯಮ ಸ್ಟಾರ್ಟ್ ಮಾಡಬೇಕಂತ ಹೇಳಿದ್ರೆ ಮಾಡಿದ್ದಾರೆ. ಬಟ್ ಇದರ ಜೊತೆಗೆ ಅವರೆಲ್ಲ ಕೆಲವೆಲ್ಲ ಇದನ್ನು ಯಾವ ರೀತಿ ನಾವು ಯಾರಿಗೆ ಅಪ್ರೋಚ್ ಆಗಿ ಯಾವ ರೀತಿ ನಾವು ಹೋಗಬೇಕು, ಹೇಗೆ ಅದನ್ನೆಲ್ಲ ಅದರ ವಿಷಯದಲ್ಲಿ ಸಹ ಸ್ವಲ್ಪ ಇಂಪಾರ್ಟೆನ್ಸ್ ಎಲ್ಲ ಕೊಟ್ಟರೆ, ಈ ಬಜೆಟ್ ಲಿಂಕ್ ಟೈಪ್ ಅಲ್ಲೆಲ್ಲ ಕೊಟ್ಟರೆ, ಇದಕ್ಕೆ ಲಿಂಕಿಗೆ ಹೋದರೆ ಇದನ್ನು ನಿಮಗೆ ಸಿಗ್ತದೆ, ಅದೆಲ್ಲ ಇದರಿಂದ ಸಹ ಬೆನಿಫಿಟ್ ಸಿಗ್ತಾ ಇತ್ತು. ಮಾತ್ರ ಅಲ್ಲ, ಓಕೆ, ಇವನ್ ಅಗ್ರಿಕಲ್ಚರ್ ಪ್ರೊಡ್ಯೂಸನ್ನು ಜಾಸ್ತಿ ಮಾಡಲಿಕ್ಕೋಸ್ಕರ ಸಹ ಬೆನಿಫಿಟ್ ಕೊಟ್ಟಿದ್ದಾರೆ. ಇವನ್ ಅಗ್ರಿಕಲ್ಚರಿಸ್ಟಿಗೆ ಸಹ ಅವರು ಲೋನ್ ಸಿಗಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸೊ 5 ಲಕ್ಷ ತನಕ ಅವರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಬಜೆಟಲ್ಲಿ ಜಾಸ್ತಿ ಎಲ್ಲರಿಗೂ ಒಂದು ಹಣ ತಲುಪುವ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವನ್ ಎಲ್ಲ ವರ್ಗದವರಿಗೂ ಸಹ ಹಣ ಒಂದು ತಲುಪುವ ವ್ಯವಸ್ಥೆ ಮಾಡಿದ್ದಾರೆ. ಅಂದ್ರೆ ವ್ಯವಸ್ಥೆ ಅಂತ ಹೇಳಿದ್ರೆ ಇನ್ಫಾರ್ಮೇಶನ್ ಹೇಳಿದ್ದಾರೆ. ಅದರ ನಂತರ ಅವರಿಗೆ ಇಂಪಾರ್ಟೆಂಟ್ ಇನ್ಫ್ರಾಸ್ಟ್ರಕ್ಚರ್ ಏನು ಅವರಿಗೆ ಅಂತ ಹೇಳಿದ್ರೆ, ನೀರು ಬೇಕಾ, ಮನೆಗೆ ವಿದ್ಯುತ್ ಬೇಕಾ, ಇದನ್ನೆಲ್ಲ ಒಂದು ವ್ಯವಸ್ಥೆ ಮಾಡುವ ಆಲೋಚನೆಯನ್ನು ಸಹ ಮಾಡಿದ್ದಾರೆ. ಅದರ ವಿಷಯದಲ್ಲಿ ನಾವು ಕೆಲಸ ಮಾಡ್ತೇವೆ ಅಂತ ಹೇಳಿದ ಒಂದು ಟಾರ್ಗೆಟ್ ಅನ್ನು ಇಟ್ಟಿದ್ದಾರೆ. ಇಷ್ಟು ಸಮಯದೊಳಗೆ ಈಗ 80% ಮನೆಗಳಿಗೆ ನೀರಿದೆ, 100% ಮನೆಗೆ ನೀರು ಹೋಗುವ ಹಾಗೆ. ಸೊ ಇಂಥದ್ದೆಲ್ಲ ಕೆಲವು ಒಳ್ಳೆಯ ಅಂಶಗಳು ಸಹ ಇದೆ. ನಾನು ಏನು ಹೇಳೋದಂದ್ರೆ, ಇಲ್ಲ ಏನಿಲ್ಲ ಈ ಬಜೆಟಲ್ಲಿ ಏನಿಲ್ಲ ಅಂತ ಹೇಳಿಕೊಂಡು ಇಲ್ಲ, ಈ ಬಜೆಟಲ್ಲಿ ಸಹ ಏನಂತ ಹೇಳಿದ್ರೆ, ನಾನು ನಿಮ್ಗೆ ಹೇಳಿದರೆ ಓಕೆ, ಈಗ ಇಕೊನಾಮಿ ವಿಷಯ ಜಸ್ಟ್ ತುಂಬ ಚಿಂತನೆ ಮಾಡಿಲ್ಲ. ಇದನ್ನು ಇವನ್ ಎಂಪ್ಲಾಯ್ಮೆಂಟ್ ಡೈರೆಕ್ಟ್ ಆಗಿ ಜನರೇಟ್ ಮಾಡುವ ಏನು ವ್ಯವಸ್ಥೆ ಮಾಡಿಲ್ಲ. ಬಟ್ ಏನಂತ ಹೇಳಿದರೆ, ಡೆವಲಪ್ಮೆಂಟ್ ಮಾಡುವ ಇಲ್ಲ, ಡೆವಲಪ್ಮೆಂಟ್ ಮಾಡಲಿಕ್ಕೆ ಒಂದು ಹಣದ ಅಗತ್ಯ ಇದ್ದರೆ ಅದನ್ನು ಯಾವ ರೀತಿ ಮಾಡ್ಬೋದು, ಅದು ಮಾತ್ರ ಅಲ್ಲ, ಇವನ್ ಈ ಎಕ್ಸ್ಪೋರ್ಟರ್ಸ್ಗೆ ಯಾವ ರೀತಿ ಬೆನಿಫಿಟ್ ಆಗ್ಬೋದು. ಇವನ್ ಹೇಳ್ಬೇಕು ಹೇಳಿದರೆ BCD, ಓಕೆ, ಬೇಸಿಕ್ ಕಸ್ಟಮ್ ಡ್ಯೂಟಿ ಅಂತ ಹೇಳ್ತಾರೆ. ಇವನ್ ಮೇನ್ ಏನಂತಾರೆ, ಲೈಫ್ ಸೇವಿಂಗ್ ಡ್ರಗ್ಸ್ ಎಲ್ಲ, ಆ ಲೈಫ್ ಸೇವಿಂಗ್ ಡ್ರಗ್ಸ್ ಮೇಲೆ ಮುಂಚೆ ಇದಿತ್ತು, BCD ಇತ್ತು, ಅದನ್ನೆಲ್ಲ ತೆಗೆದಿದ್ದಾರೆ. ನಾನು ಅಬ್ಸಲ್ಯೂಟ್ಲಿ ಇದೇನು ವೇಸ್ಟ್ ಬಜೆಟ್ ಅದು ಇದು ಅಂತ ನಾನು ಹೇಳ್ತಾ ಇಲ್ಲ. ಸೊ ನಾನು ನಿಮ್ಗೆ ಹೇಳ್ಬೇಕು ಹೇಳಿದರೆ, ಇದು ಒಂದು ನಮಗೆ ಒಂದು 50 to 60% ಆದರೆ ಇದನ್ನು ಒಂದು ಈ ಒಂದು ಇಕೊನಾಮಿ ನಮ್ಮ ಅಂದರೆ ಅದನ್ನು ಗಮನದಲ್ಲಿಟ್ಟುಕೊಂಡು ಇನ್ನೂ ಸ್ವಲ್ಪ ಅದಕ್ಕೆ ಒಂದು ಜಸ್ಟ್ ಇನ್ನೂ 15-20% ಒಳ್ಳೆ ಮಾಡಿದರೆ ಸೂಪರ್ ಬಜೆಟ್ ಆಗ್ತಾ ಇತ್ತು. ಎಲ್ಲರೂ ಒಂದು ಮೆಚ್ಚಿಕೊಳ್ಳುವಂಥ ಬಜೆಟ್ ಡೆಫಿನೆಟ್ಲಿ ಆಗ್ತಾ ಇತ್ತು. ಆದರೂ ಸಹ ಒಂದು ನಾವು ಈ ಬಜೆಟನ್ನು ಇದರಲ್ಲಿ ಏನೂ ಇಲ್ಲ ಅಂತ ಹೇಳುವಾಗೆ ಇಲ್ಲ. ಬಜೆಟ್ ಇದು. ಓಕೆ, ಜರಮ್ ಸರ್, ತಮ್ಮ ಅಭಿಪ್ರಾಯ ಕೊನೆದಾಗಿ ಹೇಳೋದು. ಸರ್ ಹೇಳಿದಾಗೆ 36 ಕ್ಯಾನ್ಸರ್ ಸೇವಿಂಗ್ ಜೀವರಕ್ಷಕ ಔಷಧಿಗಳಿಗೆ ಅವರು BCDಯನ್ನು ಮನ್ನಾ ಮಾಡಿದ್ದಾರೆ, ಸಂಪೂರ್ಣ ತೆಗೆದುಹಾಕಿದ್ದಾರೆ. ಅದು ಭಾರತದಲ್ಲಿ ವೈದ್ಯಕೀಯ ಅಧ್ಯಯನ ಹೇಳ್ತಾ ಉಂಟು, ಕ್ಯಾನ್ಸರ್ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಾ ಇದೆ ಅಂತ. ಕ್ಯಾನ್ಸರ್ಗಳ ಟ್ರೀಟ್ಮೆಂಟ್ 1000ದಲ್ಲಿ ಮಾತಾಡುವಂಥದ್ದಲ್ಲ, ಅದೆಲ್ಲ ಲಕ್ಷಾಂತರದಲ್ಲೇ ಮಾತಾಡುವಂಥದ್ದು. ಹಾಗಾಗಿ ಅದೊಂದು ಕ್ಯಾನ್ಸರ್ ರೋಗಿಗಳಿಗೆ, ಅವರನ್ನು ಅವಲಂಬಿಸೋರಿಗೆ, ಅವರನ್ನು ನೋಡಿಕೊಳ್ಳುವವರಿಗೆ ಅದೊಂದು ಭಾಳ ದೊಡ್ಡ ಸಹಾಯ ಆಗ್ಬೋದು. ಕೂಡಿಸು ಇನ್ನು ಬೇರೆ ಡೇ ಕೇರ್ ಸೆಂಟರ್ಗಳನ್ನು ತೆಗಿತೇವೆ ಅಂತ ಹೇಳಿದ್ದಾರೆ. ಅದು ಸಹ ಒಂದು ಒಳ್ಳೆಯ ಅಂಶ. ಬಜೆಟ್ನಲ್ಲಿ ಒಳ್ಳೆಯ ಅಂಶಗಳಿವೆ, ಆದರೆ ಮುಖ್ಯವಾಗಿ ಏನಂದರೆ ಅನುಷ್ಠಾನ ಹೇಗೆ ಎಂಬುದರ ಬಗ್ಗೆ ಬಹಳ ಸ್ಪಷ್ಟವಾದ ಮಾರ್ಗದರ್ಶಿಗಳು ಬೇಕದಕ್ಕೆ. ನಾವು 100 ಡೇ ಕೇರ್ ಸೆಂಟರ್ಗಳನ್ನು ತೆಗಿತೇವೆ ಹೇಳಿದ್ದಾರೆ. ಅಲ್ಲಿ ನೀವು ಪ್ರವಾಸೋದ್ಯಮಕ್ಕೆ, ಆಗ ಆರಂಭದಲ್ಲಿ ನಾನೊಂದು ಮಾತು ಹೇಳಿದೆ, ಪ್ರವಾಸೋದ್ಯಮದಲ್ಲಿ ಅವರು ಬಜೆಟನ್ನೇ ಕಡಿಮೆ ಮಾಡಿದ್ದಾರೆ. ವಿದೇಶಿ ವಿನಿಮಯ ನಮಗೆ ದೊಡ್ಡದು ಬರುವಂಥದ್ದು ಒಂದು ಆದಾಯ ಮೂಲ ನಮಗೆ ಪ್ರವಾಸೋದ್ಯಮದಲ್ಲಿ ನೀವು ಇನ್ಕ್ರೆಡಿಬಲ್ ಇಂಡಿಯಾ ಏನಿತ್ತು ಅದಕ್ಕೆ ಸ್ವಲ್ಪ ಬಜೆಟ್ ಕಮ್ಮಿ ಮಾಡಿದ್ದಾರೆ.
ಅದನ್ನು ನಾವು ನೋಡುವಾಗ ಸ್ವಲ್ಪ ಮಟ್ಟಿಗೆ ಎಲ್ಲೆಲ್ಲಿ ಅವರು ಗಮನ ಕೊಡಬೇಕಾಗಿತ್ತು ಅಲ್ಲಿ ಕೊಟ್ಟಿಲ್ಲ. ಆದರೆ ಒಂದು ಸರ್ಕಾರಕ್ಕೆ ಅದರದ್ದೇ ಆದ ಆದ್ಯತೆಗಳಿರ್ತವೆ, ಅದರ ಪಕ್ಷ ಆದ್ಯತೆಗಳಿರ್ತವೆ. ಹಾಗಾಗಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅವರು ಪಕ್ಷಕ್ಕೆ ಹೋದಾಗೆ ಹೋಗಿದ್ದಾರೆ, ಅಂದರೆ ಪಕ್ಷದ ನಿಲುವು ಏನಿದೆ ಅದನ್ನು ಮಾಡಿದ್ದಾರೆ. ಆದರೆ ಪ್ರವಾಸೋದ್ಯಮಕ್ಕೆ ಬರುವಾಗ ನಾವು ದೊಡ್ಡ ಪ್ರಮಾಣದಲ್ಲಿ ಅದು ಸ್ಥಳೀಯವಾಗಿ ಜೀವನೋಪಾಯವನ್ನು ಕೊಡುವಂಥದ್ದು, ಅದು ಉದ್ಯೋಗಜನಕ ಕೂಡ. ಅದರಲ್ಲಿ ಅವರು ನೋಡಿ ಈ 50 ಹೊಸ ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಲೊಕೇಶನ್ಗಳನ್ನು ಅವರು ಹೇಳಲಿಲ್ಲ. ಅದು ಇನ್ನು ಯಾವಾಗ ಅಂದರೆ ಇದರ ಯೋಜನೆ 1 ವರ್ಷದ್ದು ಅಂತ ಹೇಳಿದರೆ ಇನ್ನು ಅವುಗಳ ಐಡೆಂಟಿಫಿಕೇಶನ್ ಆಗಬೇಕು, ಇನ್ನು ಡೆವಲಪ್ಮೆಂಟ್ ಆಗಬೇಕು. ಅದು ಯಾವಾಗ, ಅದರ ಲಾಭ ಅಂದರೆ ಅದು ರೆವೆನ್ಯೂ ಜನರೇಟ್ ಆಗೋದು ಯಾವಾಗ? ಇನ್ನು ಕಳೆದ ಹಣಕಾಸು ವರ್ಷದಲ್ಲಿ ಇದಕ್ಕೆ ಈ ಕ್ಷೇತ್ರಕ್ಕೆ 2374 ಕೋಟಿ ರೂಪಾಯಿ ಕೊಟ್ಟಿದ್ದರು. ಈ ವರ್ಷ ಅದು ಕಡಿಮೆ ಆಗಿದೆ, 2000 ಅಂದರೆ ಸ್ವಲ್ಪ ಹೆಚ್ಚಾಗಿದೆ. ಯಾವ ಏರಿಯಾದಲ್ಲಿ ಯಾವ ರೀತಿ ಹೆಚ್ಚಾಗಬೇಕಿತ್ತು ಅದು ಆಗಲಿಲ್ಲ. ಈ ವರ್ಷ ಅದಕ್ಕೆ 2430 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಸ್ವದೇಶ ದರ್ಶನ ಯೋಜನೆ ಬಹಳ ಪ್ರಿಯ, ಮೋದಿಯವರಿಗೆ ಬಹಳ ಪ್ರಿಯವಾದ ಯೋಜನೆ ಅದು. 1900 ಕೋಟಿ ರೂಪಾಯಿ ಇದೆ ಅದರಲ್ಲಿ. ಈ ಯೋಜನೆ ಪ್ರವಾಸೋದ್ಯಮದಲ್ಲಿ ಮೂಲಸೌಕರ್ಯಗಳನ್ನು ಹೆಚ್ಚಿಸಲಿಕ್ಕೆ ರಾಜ್ಯ ಸರ್ಕಾರಗಳಿಗೆ ಹಣಕಾಸು ಬೆಂಬಲ ಕೊಡುವಂಥದ್ದು. ಅದೇ ರೀತಿ ಪ್ರಸಾದ ಯೋಜನೆ ಅಂದರೆ ಧಾರ್ಮಿಕ ಕ್ಷೇತ್ರಗಳ ಪುನರುಜ್ಜೀವನ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳ ಪುನರುಜ್ಜೀವನ ಯೋಜನೆ ಅಂಥೇಳಿ ಇದಕ್ಕೆ ಕೊಟ್ಟ ಹಣ ಕಡಿಮೆ ಆಗಿದೆ. ಇನ್ನು ಮುಖ್ಯವಾದ ಗಮನಿಸಬೇಕಾದಂದರೆ ಕಳೆದ ವರ್ಷದಲ್ಲಿ ಇದಕ್ಕೆ ಏರ್ಮಾರ್ಕ್ ಮಾಡಿದ ಬಜೆಟ್ನಲ್ಲಿ ಏನು ಏರ್ಮಾರ್ಕ್ ಮಾಡಿದ್ರು ಆ ಹಣ ಪೂರ್ಣ ಖರ್ಚಾಗಲಿಲ್ಲ. ಆಮೇಲೆ ಇನ್ಕ್ರೆಡಿಬಲ್ ಪ್ರಚಾರಾಂದೋಲನ, ಅದು ಇಂಡಿಯಾ, ಅದನ್ನು ಪ್ರಚಾರಾಂದೋಲನಕ್ಕೆ ನೀವು 25ರಲ್ಲಿ ಕೊಟ್ಟಿರೋದು 33 ಕೋಟಿ ರೂಪಾಯಿ ಇತ್ತು. ಅಂದರೆ ಕಳೆದ ಹಣಕಾಸು ವರ್ಷದಲ್ಲಿ ಅದು 25-26ರಲ್ಲಿ 3.07 ಕೋಟಿ ರೂಪಾಯಿಗೆ ಇಳಿದಿದೆ. ಇದಕ್ಕೆ ಆತಿಥ್ಯೋದ್ಯಮದವರು ಮತ್ತು ಪ್ರವಾಸೋದ್ಯಮದವರು ಭಾಳ ದೊಡ್ಡ ಆಕ್ಷೇಪ ಮಾಡಿದ್ದಾರೆ. ಈ ಒಂದು ಕ್ಷೇತ್ರ ಅದು ಸ್ವಲ್ಪ ಮಟ್ಟಿಗೆ ತೀವ್ರ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಅಂತೇಳಿ ಈ ಬಜೆಟ್ನ ಒಂದು ಅಂಕಿಅಂಶಗಳು ಹೇಳ್ತಾರೆ. ಓಕೆ ಧನ್ಯವಾದಗಳು ಸರ್, ಇಬ್ಬರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಸೊ ಬಜೆಟ್ನ ಅನೇಕ ಮಾಹಿತಿಗಳನ್ನು ಕೂಡ ಇಬ್ಬರು ಕೂಡ ಹಂಚಿಕೊಂಡಿದ್ರಿ. ಸೊ ಧನ್ಯವಾದಗಳು. ಸೊ ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ. ಸೊ ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ. ನಮ್ಮ ಟಿವಿ, ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.